यमुना तीरा वनचारी जय राधा माधव कुंज विहारी जय राधा माधव कुंज विहारी हरे कृष्णा वनचारी जय राधा माधव कुंज विहारी जय राधा माधव कुंज विहारी हरे कृष्ण कृष्ण हरे 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 रामा हरे रामा राम राम हरे 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 कृष्ण 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 हरे 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 रामा हरे रामा राम राम हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು. ಹರೇ ಕೃಷ್ಣ ಎಲ್ರಿಗೂ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಇವತ್ತಿನ ಅಧ್ಯಾಯ 9 ಇಸ್ಕಾನ್ ಮಂಗಳೂರವರು ಆಯೋಜಿಸಿರುವ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಅಧ್ಯಾಯ 9 ರಾಜವಿದ್ಯಾ ರಾಜಗುಹ್ಯ ಯೋಗ, ಪರಮ ಗುಹ್ಯ, ಅತ್ಯಂತ ರಹಸ್ಯವಾದಂತಹ ಜ್ಞಾನ ಅಂತ ಹೇಳ್ತಾನೆ. ನಿಮಗೆಲ್ರಿಗೂ ಸ್ವಾಗತ. ಇವತ್ತು ಈಗ ಈ ಅಧ್ಯಾಯವನ್ನ ನಾವು ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನುವಿಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಎಲ್ರಿಗೂ ಸ್ವಾಗತ. ಸೊ ಇನ್ನೂ ಎಲ್ಲ ಜಾಯಿನ್ ಆಗಬೇಕು. ಓಕೆ. ಸೊ ಅಲ್ಲಿ ತನಕ ನಾವು ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಅಲ್ಲಿಯ ತನಕ ನಾವೇನ್ ಮಾಡೋಣ, ನಿನ್ನಿನ ಅಧ್ಯಾಯದ ರೀಕ್ಯಾಪ್ ಮಾಡೋಣ. ನಿನ್ನಿನ ಅಧ್ಯಾಯದಲ್ಲಿ
ಅರ್ಜುನ ಸಹಜವಾಗಿ ಕೇಳ್ತಾನೆ. ಈ ಪ್ರತಿಯೊಂದು ಭಗವಂತ ಹೇಳ್ತಾ ಇರ್ತಾನೆ, ಅಧಿದೈವ, ಅಧಿಯಜ್ಞ, ಅಧಿಭೂತ. ಮತ್ತೆ ಸಾಯುವಾಗ ನಾವು ಹೇಗೆ ಭಗವಂತನನ್ನು ನೆನೆಯುವುದು ಅನ್ನೋದನ್ನ. ಸೊ ಅದಕ್ಕೆ ಭಗವಂತ ಹೇಳ್ತಾನೆ ಅಲ್ವಾ, ಅಧಿದೈವ, ಅಧಿಭೂತ ಅಂದ್ರೆ ಏನು, ಐಹಿಕ ಪ್ರಕೃತಿ. ಅಧಿಯಜ್ಞ ಅಂದ್ರೆ ಈ ಯಜ್ಞದ ಭೋಕ್ತಾರ ಪರಮಾತ್ಮ. ಮತ್ತೆ ಈ ಸಾಯುವಾಗ ನಾವು ಭಗವಂತನನ್ನು ಯಾಕೆ ನೆನೆಸ್ಕೊಳ್ಬೇಕು ಅಂದ್ರೆ, ಈ ಜನ್ಮ ಮೃತ್ಯು ಜರಾ ವ್ಯಾಧಿಯ ಈ ಜನ್ಮಚಕ್ರದಿಂದ ನಾವು ಪೂರ್ತಿಯಾಗಿ ಬಿಡುಗಡೆಯನ್ನು ಪಡೆಯಬೇಕು, ಕರ್ಮ ಫಲಗಳಿಂದ ಬಿಡುಗಡೆಯನ್ನು ಪಡೆಯಬೇಕು ಅಂದ್ರೆ ನಾವು ಭಗವಂತನನ್ನ ನೆನೆಸ್ಕೊಂಡು ಭಗವದ್ಧಾಮವನ್ನು, ಅವನು ಹೇಳ್ತಾನೆ ನಿತ್ಯವು ಯಾವಾಗಲೂ ಇದು ಬ್ರಹ್ಮನ ಹಗಲಿಗೆ ಹೇಗೆ ಸೃಷ್ಟಿ ಆಗತ್ತೆ, ಬ್ರಹ್ಮನ ರಾತ್ರಿಗೆ ಹೇಗೆ ಸೃಷ್ಟಿ ಅಂದರೆ ನಾಶವಾಗತ್ತೆ. ಸೊ ಆದರೆ ಅಲ್ಲೊಂದು ಇನ್ನೊಂದು ಪರಮ ಸತ್ಯವಾದಂತಹ ಧಾಮವಿದೆ. ಆ ಧಾಮ ನಿತ್ಯ ಸತ್ಯ, ಅದು ತನ್ನ ಧಾಮ ಅನ್ನೋದನ್ನು ಅವನಿಲ್ಲಿ ಹೇಳ್ತಾನೆ. ಅಂದರೆ ಅದು ಯಾವಾಗಲೂ ಹಾಗೆಯೇ ಉಳಿಯುತ್ತೆ ಅನ್ನುವಂಥದ್ದು ಮಾತನ್ನು ಹೇಳ್ತಾನೆ. ಅದರಿಂದ ನಮಗೆ ಶುದ್ಧ ಭಕ್ತಿಯಿಂದ ಮಾತ್ರ ನಾವು ಭಗವಂತನನ್ನು ಪಡೆಯಬಹುದೇ ಹೊರತು ಇನ್ಯಾವುದೇ ಮಾರ್ಗದಿಂದ ಭಗವಂತನನ್ನು ಪಡೆಯೋದು ಬಹಳ ಕಷ್ಟ. ಸೊ ಬೇರೆ ಯಾವುದೇ ಮಾರ್ಗಗಳಿರಬಹುದು, ಹಲವಾರು ಮಾರ್ಗಗಳು, ಎಲ್ಲವೂ ಪರಮ ಸತ್ಯಕ್ಕೆ ನಮ್ಮನ್ನ ಕೊಂಡೊಯ್ಯುತ್ತೆ. ಪರಮ ಸತ್ಯ ಅಂದ್ರೆ ಭಗವಂತ ಶ್ರೀಕೃಷ್ಣನಲ್ಲಿಗೆ ನಮ್ಮನ್ನ ಕೊಂಡೊಯ್ಯುತ್ತೆ. ಬೇರೆ ಬೇರೆ ಮಾರ್ಗಗಳು, ಉದಾಹರಣೆಗಾಗಿ ಅಂದ್ರೆ ಈ ಕರ್ಮಯೋಗ ಇದೆ ಅಲ್ವಾ, ಏನು ಅಕರ್ಮವನ್ನ ಮಾಡಿಕೊಂಡು ಕರ್ಮ ಫಲಗಳನ್ನ ತ್ಯಜಿಸಿ ನಮ್ಮ ನಿಗದಿತ ಕರ್ತವ್ಯವನ್ನು ಮಾಡ್ಕೊಂಡು ಹೋಗುವಂತಹದ್ದು. ಅಥವಾ ಜ್ಞಾನ ಯೋಗ ಇದೆ, ಎಲ್ಲವನ್ನ ತಿಳ್ಕೊಂಡು. ಆದರೆ ಅಷ್ಟಾಂಗ ಯೋಗ ಇದೆ. ಸೊ ಆದರೆ ಯಾವ ಪದ್ಧತಿಯನ್ನೇ ನಾವು ಅನುಸರಿಸಿದ್ರು ಕೊನೆಗೆ ನಮ್ಮ ಭಾವ ಹೇಗಿರುತ್ತೆ, ಮತ್ತೆ ಭಗವಂತನ ಜೊತೆಗೆ ನಮ್ಮ ಸಂಬಂಧ ಯಾವ ರೀತಿಯಾಗಿ ನಾವು ಕಲ್ಪಿಸಿಕೊಳ್ತೇವೆ, ಅದು ಪ್ರೇಮಪೂರ್ವಕವಾದಂತಹ ಆ ಒಂದು ಭಾವದಿಂದ ನಾವು ಭಗವಂತನನ್ನು ಸ್ಮರಿಸಿದಾಗ ಮಾತ್ರ. ಅಂದ್ರೆ ಕೊನೆಯದಾಗಿ ಭಕ್ತಿಯ ಯೋಗವೇ, ಅಂದ್ರೆ ಈಗ ಭಕ್ತಿ ಯೋಗವನ್ನು ಮಾಡುವುದರಿಂದ, ಭಕ್ತಿ ಮಾರ್ಗದಿಂದ ನಾವು ಮುಂದೆ ಹೋಗೋದರಿಂದ ನಮಗೆ ವೇದಾಧ್ಯಯನದ ಫಲಗಳು ಸಹಿತ ಸಿಗತ್ತೆ. ಅದನ್ನ ಮಾಡ್ಬೇಕಂತಿಲ್ಲ ಅನ್ನುವಂತಹ ಮಾತನ್ನ ಭಗವಂತ ಹೇಳ್ತಾನೆ. ಸೊ ಕೊನೆಯದಾಗಿ ಅವನು ಹೇಳ್ತಾನೆ ಏನು, ಶುದ್ಧ ಭಕ್ತಿ, ಅದರಿಂದ ಮಾತ್ರ ಪರಮೋನ್ನತಿ ನನ್ನನ್ನ, ಅಂದ್ರೆ ಈ ಅಕ್ಷರ ಅಂದ್ರೆ, ಕ್ಷರ ಅಂದ್ರೆ ಏನು, ಕ್ಷರದ ಅಪೋಸಿಟ್ ವರ್ಡ್ ಅಕ್ಷರ. ಕ್ಷರ ಅಂದ್ರೆ ನಿರಂತರವಾಗಿ ಬದಲಾಯಿಸುವ. ಕ್ಷರ ಅಂದ್ರೆ ನಾಶವಾಗುವಂತಹದ್ದು, ಅಕ್ಷರ ಅಂದ್ರೆ ಶಾಶ್ವತವಾದಂತಹದ್ದು, ಅಷ್ಟೇ ವ್ಯತ್ಯಾಸ. ಸೊ ಈ ಅಕ್ಷರ ಬ್ರಹ್ಮಯೋಗ ಅಂದ್ರೆ ಅದೇ, ಅಕ್ಷರ ಬ್ರಹ್ಮ ಅಥವಾ ಭಗವತ್ ಪ್ರಾಪ್ತಿ ಅಂದ್ರೆ ಅದೇ. ಹೇಗೆ ನಾವು ಅವನನ್ನ ಪಡೆಯುವಂತಹದ್ದು ಬಹಳ ಸುಲಭ. ಆದರೆ ನಾವು ಇಂದ್ರಿಯ ತೃಪ್ತಿಯಲ್ಲಿ ಈ ಐಹಿಕ ಪ್ರಪಂಚದ ಬಂಧನಕ್ಕೆ ಒಳಗೆ ಈ ಪ್ರಕೃತಿಯ ಗುಣ ಇದೆಯಲ್ಲ, ಈ ಪ್ರಕೃತಿಯ ಗುಣದ ಅಧೀನರಾಗಿ ನಾವು ಭಗವಂತನನ್ನ ಪಡಲಿಕ್ಕೆ ಕಷ್ಟಪಡ್ತಾ ಇದ್ದೇವೆ. ಆದರೆ ಅದು ನಮ್ಮ ವೇ ಆಫ್ ಲೈಫ್ ಆದ್ರೆ, ನಮ್ಮ ಜೀವನ ಇದೇ ರೀತಿ ನಾವು ಬದುಕೊಂಡು ಹೋಗ್ಬೇಕು ಅನ್ನುವಂಥದ್ದು ಆದ್ರೆ ಭಗವತ್ ಪ್ರಾಪ್ತಿ ಕಷ್ಟ ಅಲ್ಲ, ಸುಲಭ. ಆದ್ರೆ ಆ ಬದುಕನ್ನು ಬದುಕೋದಕ್ಕೆ ನಮಗೀಗ ಕಷ್ಟ. ಯಾಕೆಂದ್ರೆ ನಾವು ಇದಕ್ಕೆ ಒಗ್ಗಿಕೊಂಡು ಬಿಟ್ಟಿದ್ದೀವಿ. ಈ ಫಲಾಪೇಕ್ಷಿತ ಕರ್ಮಗಳನ್ನ ಮಾಡೋದಕ್ಕೆ, ಕರ್ಮ ಅಂದ್ರೆ ಇಂದ್ರಿಯ ವಸ್ತುಗಳ ಬಯಕೆಗಳಿಗೆ ಹೆಚ್ಚು ಪ್ರಾಮುಖ್ಯವನ್ನ ಕೊಡ್ತಾ ಇದ್ದೇವೆ. ಭಗವಂತನ ಪಡೆಯುವಂತಹ ಬಯಕೆ ನಮ್ಮಲ್ಲಿ ಅಷ್ಟಿಲ್ಲ. ಅದನ್ನ ಭಗವಂತನನ್ನ ಪಡೆಯಬೇಕನ್ನುವಂತ ಬಯಕೆ ಅಂದ್ರೆ ಅಷ್ಟು ಇದ್ರೆ ನಮ್ಗಿದೆಲ್ಲ ನಿಗಣ್ಯ ಅಂತ ನಾವು ಹೇಳ್ತೀವಲ್ಲ, ಏನು ಅಷ್ಟು ಇಂಪಾರ್ಟೆಂಟ್ ಬರಲ್ಲ ಅವಾಗ. ಏನೋ ನಾವು ದುಡ್ಡು ಮಾಡಬೇಕು, ಮನೆ ಕಟ್ಟಬೇಕು, ಅಥವಾ ಏನೇನೋ ಬೇರೆ ಬೇರೆ ಆಸೆ ಆಕಾಂಕ್ಷೆಗಳನ್ನು ನಾವೇನು ಇಟ್ಕೊಂಡು ಬದುಕ್ತಾ ಇರ್ತೇವೆ, ಅದರ ಮೇಲೆ ಅಷ್ಟು ಆಕಾಂಕ್ಷೆ, ಅದರೆಲ್ಲ ನಿರುಕ್ತಿ ಆಗತ್ತೆ, ವೈರಾಗ್ಯ ಬರುತ್ತೆ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯ ರಹಸ್ಯವಾದಂತಹ, ಅಂದ್ರೆ ಈ ಅತ್ಯಂತ ರಹಸ್ಯದಲ್ಲೇ ರಹಸ್ಯವಾದಂತಹ ಜ್ಞಾನ ಅವನು ಭಗವಂತ ಕೊಡ್ತಾ ಇದ್ದಾನೆ. ಇಲ್ಲಿ ಭಗವಂತ ಹೆಚ್ಚು ಜ್ಞಾನ ಅವನ ಬಗ್ಗೆ ತಿಳ್ಕೊಳ್ಳುವಂತಹದ್ದು. ಸೊ ಭಗವಂತನ ಅಚಿಂತ್ಯ ರೂಪ, ಅವನನ್ನು ಅಚಿಂತ್ಯ ಅಂದ್ರೆ ಏನು,
ಭಗವಂತನ ಅಚಿಂತ್ಯ ರೂಪ. ಅಚಿಂತ್ಯ ಅಂದ್ರೆ ಯಾರಾದರೂ ಹೇಳಿ, ಹೇಳ್ತೀರಾ? ಚಿಂತ್ಯ ಅಂದ್ರೇನು? ನಾವು ಭಗವಂತನ ಕುರಿತಾಗಿ ಅವನ ಹಾಗೆ ಅವನು ಹೀಗೆ ಅಂತ ಆಲೋಚನೆ ಮಾಡುವಂಥದ್ದು. ಚಿಂತನೆ ಮಾಡಿ. ಚಿಂತನೆ ಮಾಡು, ಅವನ ಬಗ್ಗೆ ನಾವು ಊಹಿಸುವಂತಹದ್ದು. ಈಗ ಭಗವಂತ ಕೃಷ್ಣ ಹಾಗೆ ಹೀಗೆ ಅಂತ ಅವನ ಬಗ್ಗೆ ಏನೋ ಒಂದಿಷ್ಟು ಆಲೋಚನೆ ಮಾಡ್ಕೊಳ್ತೇವಲ್ವ. ಅವನು ಹೀಗೆ ಶ್ಯಾಮಲ ವರ್ಣದವನು, ಅವನು ಸುಂದರ ಯುವಕನು, ಕೊಳಲನ್ನು ಹಿಡಿದವನು, ಯಶೋದೆಯ ಮಗ, ಹೀಗೆ ಅವನ ಕೆಲವು ಲೀಲೆಗಳು ನಮಗೆ ಗೊತ್ತಿದೆ. ಅವನು ಇಂತಹ ಲೀಲೆಗಳನ್ನು ಮಾಡಿದ್ದಾನೆ ಭಗವಂತ. ಆದರೆ ಅಚಿಂತ್ಯ ಅಂದ್ರೆ ಅವನ ಕುರಿತಾಗಿ ನಾವು ಎಷ್ಟೇ ಚಿಂತನೆ ಮಾಡಿದರೂ ಅಷ್ಟಕ್ಕೆ ಅವನು ಸೀಮಿತಗೊಳ್ಳುವುದಿಲ್ಲ. ಅವನಷ್ಟೇ ಅಲ್ಲ, ಅವನು ನಮ್ಮ ಚಿಂತನೆಗೆ ದೂರನಾದವನು. ನಾವು ಎಷ್ಟು ಬೇಕಾದರೂ ಚಿಂತೆ ಮಾಡ್ಬೋದು ಭಗವಂತ, ಆದರೆ ನಮ್ಮ ಚಿಂತನೆಯಲ್ಲಿ ಭಗವಂತನನ್ನ ಹಿಡಿದಿಟ್ಕೊಳ್ಳಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ. ಯಾರು ಭಕ್ತಿಯನ್ನ ಮಾಡೋದಿಲ್ವೋ ಏನಾಗ್ತಾರೆ ಅವರು ಅನ್ನೋದನ್ನು ಇವತ್ತು ಹೇಳ್ತಾನೆ. ಮತ್ತೆ ಭಕ್ತಿ ಯೋಗದ ವೈಭವದ ಬಗ್ಗೆ, ಭಕ್ತಿ ಮಾಡುವುದರ ವೈಭವದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಜಾಸ್ತಿಯಾಗಿ. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಕ್ಲಾಸಿಗೆ. ಶ್ರೀ ಶ್ರೀ ರಾಧಾ ಗೋವಿಂದ, ಶ್ರೀಲಾ ಪ್ರಭುಪಾದರು, ಶ್ರೀ ರಾಮಕೃಷ್ಣದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಶ್ರೀ ಭಗವಾನುವಾಚ ಇದಂ ತುತೆ ಗುಹ್ಯತಮಂ ಪ್ರವಕ್ಷ್ಯಾಮ್ಯನ ಅನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ಅಮಿತಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು: ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು, ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯೇ. ಈ ರಹಸ್ಯವಾದಂಥದ್ದಲ್ಲಿ ಅತ್ಯಂತ ಗುಹ್ಯತಮವಾದಂತಹ ಜ್ಞಾನ ಇದು. ಜ್ಞಾನ ವಿಜ್ಞಾನ ಸಹಿತಂ. ನಿನ್ನೆ ಮಾತಾಜಿ ಕೇಳಿದ್ರು, ನೀವು ವಿಜ್ಞಾನ ಅಂದ್ರೆ ಏನು ಅಂತ. ಸೊ ಅವನು ಹೇಳ್ತಾ ಇದ್ದಾನೆ ಏನು ಇಲ್ಲಿ, ಈ ಒಂದು ಏನ್ ಹೇಳ್ತಾ ಇದ್ದಾನೆ ಈಗ, ಅದು ಯಾಕೆಂದ್ರೆ ಅರ್ಜುನ ಹೇಳ್ತಾನೆ, ನೀನು ಅನಸೂಯವೇ ಅಂದ್ರೆ ನನಗೆ ನನ್ನ ಮೇಲೆ ಅಸೂಯೆ ಇಲ್ಲವಾದ್ದರಿಂದ ಈ ಗುಹ್ಯತಮವಾದಂತಹ ಜ್ಞಾನವನ್ನ, ಸಾಕ್ಷಾತ್ಕಾರವನ್ನ, ಗುಹ್ಯತಮ ಈಗ ಅಂದ್ರೆ ನಾವು ಹೇಳುವಂತಹದ್ದು ಅಲ್ವಾ, ಗುಹ್ಯತಮ, ಗುಹ್ಯತರ, ಗುಹ್ಯತಮ ಅಂದ್ರೆ ಅತ್ಯಂತ ರಹಸ್ಯವಾದದ್ದು ಇದು. ಈಗ ಅವನು ಹೇಳ್ತಾ ಇರುವಂಥದ್ದು ಈ ಅಧ್ಯಾಯದಲ್ಲಿ. ಇದನ್ನ ಯಾರು ತಿಳ್ಕೊಳ್ತಾರೆ ಅವರು ಈ ಐಹಿಕ ಪ್ರಪಂಚದಿಂದ ಹೊರಗೆ ಬರ್ತಾರೆ, ಖಂಡಿತವಾಗಿ ಅವರು ಪಾರಾಗ್ತಾರೆ. ಯಾರೋ ರೆಕಾರ್ಡಿಂಗ್ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀರಾ, ಆಲ್ರೆಡಿ ಯೂಟ್ಯೂಬ್ ಲಿಂಕಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಇದು ನಾವು ಲಿಂಕ್ ಕಳಿಸ್ತೇವೆ, ದಯವಿಟ್ಟು ಮತ್ತೆ ವಾಪಸ್ ರೆಕಾರ್ಡಿಂಗ್ ಬೇಡ. ಓಕೆ, ಸೊ ಆ ರೀತಿಯಾಗಿ ಅವನು ಹೇಳ್ತಾ ಇದ್ದಾನೆ. ಸೊ ಭಗವಂತ ಅವನ ಅಚಿಂತ್ಯವಾದಂತಹ ಅಂದ್ರೆ ಅತ್ಯಂತ ರಹಸ್ಯತಮವಾದಂತಹ ಜ್ಞಾನವನ್ನು ಅವನಿಲ್ಲಿ ಹೇಳ್ತಾ ಇದ್ದಾನೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಹರೇ ಕೃಷ್ಣ. ಓದಿ ಯಾರಾದ್ರು. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ರಾಜ್ಯ ವಿದ್ಯೆ, ಎಲ್ಲಾ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದಿದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ, ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು. ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆ. ದೇಹ ಮತ್ತು ಆತ್ಮದ ಬಗ್ಗೆ ಯಾರು ಸರಿಯಾಗಿ ತಿಳ್ಕೊಳ್ತಾನೋ ಅವನು ಸಾಕ್ಷಾತ್ಕಾರವನ್ನ ಖಂಡಿತವಾಗಿಯೂ ಪಡಿತಾನೆ ಅಂತ ಭಗವಂತ ಹೇಳ್ತಾನೆ. ಅಂದ್ರೆ ಆತ್ಮ ತನ್ನ ನಿಜವಾದ ಗುಣಲಕ್ಷಣಗಳನ್ನ ಪಡೆದರೆ, ತನ್ನ ಆತ್ಮದ ಸ್ಥಿತಿಯನ್ನ ಪಡೆದರೆ ಅದು ಸಾಕ್ಷಾತ್ಕಾರ. ಆತ್ಮ ತನ್ನ ಒರಿಜಿನಲ್ ಗುಣಲಕ್ಷಣಗಳನ್ನು ಹೊಂದಿ ತನ್ನ ಮೂಲ ಸ್ಥಿತಿಯನ್ನು ಅದು ಪಡೆಯಬೇಕು. ಅದಕ್ಕೆ ನಾವು ಹೇಳೋದಂತ ಏನಂದ್ರೆ, ನಾವು ಯಾವುದೇ ಒಂದು ಅಂದ್ರೆ ನಮ್ಗೆ ಏನಾದರೂ ಒಂದು ಒಳ್ಳೆಯದಾಗಿ ನಾವು ಇದು ಮಾಡ್ಬೇಕಂದ್ರೆ, ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ಹೇಳ್ತಾರೆ, ನೀವು ಈಗಲೂ ಕೆಲವರು
ನೀವು ಇಂಗ್ಲೀಷ್ನಲ್ಲಿ ಅಥವಾ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಥವಾ ಮೋಟಿವೇಶನಲ್ ಕ್ಲಾಸಸ್ ಎಲ್ಲ ಕೇಳಿದ್ರೂ ಏನು ಹೇಳ್ತಾರೆ ಅಂದರೆ ನಾವು ಸೋರ್ಸಿಗೆ ಕನೆಕ್ಟ್ ಆಗಬೇಕು ಅಂತ. ಸೋರ್ಸಿಗೆ ನಾರ್ಮಲಿ ಅವ್ರು ಏನು ಹೇಳ್ತಾರೆ, ತಂದೆ ತಾಯಿಯರು ಅಂತ. ತಂದೆ ತಾಯಿಯರು ನಮ್ಮ ಸೋರ್ಸ್. ನಮ್ಮ ಸಂಬಂಧ ನಮ್ಮ ತಂದೆ ತಾಯಿಯರ ಜೊತೆಗೆ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಮ್ಮ ಸಮಾಜದಲ್ಲಿ ನಮ್ಮ ಇತರ ಜನರ ಜೊತೆಗೆ ನಮ್ಮ ಸಂಬಂಧ ಹೇಗಿರುತ್ತೆ ಅನ್ನೋದನ್ನ ಅಂದರೆ ಹೇಳ್ತಾರೆ ಆ ರೀತಿಯಾಗಿ. ಸೊ ಅದರಿಂದ ನಮ್ಮ ಸೋರ್ಸ್ ಜೊತೆಗೆ ಸಂಬಂಧ ಸರಿಯಾಗಿರಬೇಕು, ನಾವು ಡಿಸ್ಕನೆಕ್ಟ್ ಆಗಿರಬಾರ್ದು. ಕೆಲವರು ಬಹಳ ವ್ಯಥೆ ಪಡ್ತಾರೆ ಜೀವನದಲ್ಲಿ, ತಂದೆ ತಾಯಿಯರ ಜೊತೆಗೆ ಮಾತಾಡೋದಿಲ್ಲ, ತಂದೆ ತಾಯಿಯರ ಜೊತೆಗೆ ಏನೋ ಆ ರೀತಿಯಾಗಿ ಅಂದರೆ ಅವರು ಕನೆಕ್ಟ್ ಆಗಿರೋದಿಲ್ಲ, ಅಲ್ಲಿ ಡಿಸ್ಕನೆಕ್ಟ್ ಆಗಿರೋದು. ಆದರೆ ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಳ್ಳೋದೇನೆಂದರೆ ಅಷ್ಟಕ್ಕೆ ಅಲ್ಲ, ನಾವು ನಿಜವಾಗಿ ಅಂದರೆ ಯಾವುದೇ ರೀತಿಯಾದಂತಹ ಚಿಂತೆಗಳಿಲ್ಲದೆ ನಾವು ಬದುಕಬೇಕಂದ್ರೆ ಭಗವಂತನ ಜೊತೆಗೆ ನಮ್ಮ ಸಂಬಂಧ ಇರಬೇಕು ಅನ್ನೋದೇನೆ ಇಲ್ಲಿ ಭಗವಂತ ಹೇಳ್ತಾನೆ. ಆ ಸಂಬಂಧವನ್ನು ನಾವು ಹೇಗೆ ಅಂದರೆ ಪಡೆಯುವುದು ಕೆಲವರಿಗೆ ಗೊತ್ತಿಲ್ಲ ಈಗ ಅದು. ಅದರಿಂದ ಇಲ್ಲಿ ನಾವು ತಿಳ್ಕೊಳ್ಳುವಂಥದ್ದು. ಅದರಿಂದ ಇಲ್ಲಿ ಅವನು ಹೇಳಿದ ಅತ್ಯಂತ ಪರಿಶುದ್ಧ ಜ್ಞಾನ ಈಗ ಅವನು ಕೊಡ್ತಾ ಇರುವಂತಹದ್ದು. ಇದನ್ನು ನಾವು ತಿಳ್ಕೊಳ್ಳುವಂಥದ್ದು ಆತ್ಮದ ನೇರ ತಿಳಿಬೇಕು. ಆತ್ಮ ತನ್ನ ಮೂಲ ಸ್ವರೂಪವನ್ನ ಪಡೆಯಲಿಕ್ಕೆ ಈ ಪರಿಶುದ್ಧತೆಯೇ ಕಾರಣ ಅನ್ನೋದನ್ನು ನಾವಿಲ್ಲಿ ತಿಳ್ಬೋದು. ಅದರಿಂದ ಇದು ಏನ್ ಹೇಳ್ತಾನೆ ಅವನು, ಧರ್ಮದ ಪರಿಪೂರ್ಣತೆ ಅನ್ನುವಂತಹದ್ದನ್ನು ಇಲ್ಲಿ ಹೇಳ್ತಾನೆ. ಮತ್ತೆ ಇದು ಶಾಶ್ವತವಾದದ್ದು, ಸಂತೋಷದಿಂದ ಅನುಷ್ಠಾನ ಮಾಡು, ಶಾಶ್ವತವಾದದ್ದು. ಈಗ ನೋಡಿ, ವ್ಯಾಖ್ಯಾನಗಳು ಬೇರೆ ಬೇರೆ ರೀತಿಯಾದಂತಹ ನಾವು ಏನೋ ಓದ್ತೇವೆ, ತಿಳ್ಕೊಳ್ತೇವೆ ಬೇರೆ ಬೇರೆ ರೀತಿಯಲ್ಲಿ. ಆದರೆ ಅದೆಲ್ಲ ಚೇಂಜಸ್ ಆಗಬಹುದು. ಅಥವಾ ನಾವು ಧರ್ಮದ ಬಗ್ಗೆ ಇಲ್ಲಿ ತಿಳ್ಕೊಳ್ಳಿಕ್ಕೆ ಹೋದಾಗ ನಾವು ಈಗಿನ ಕಾಲದಲ್ಲಿ ಧರ್ಮದ ವ್ಯಾಖ್ಯಾನ ಅಂದ್ರೆ ಏನು, ನಾವು ಹಿಂದೂ, ನಾವು ಕ್ರಿಶ್ಚಿಯನ್, ನಾವು ಮುಸ್ಲಿಂ ಅಂತ ಹೇಳ್ತೇವೆ. ಆದರೆ ಅವು ಧರ್ಮ ಅಲ್ಲ. ನಿಜವಾದ ಧರ್ಮ ಹೇಳ್ತಾ ಇರುವಂತಹದ್ದು ಏನಂದ್ರೆ, ಭಗವಂತ ಇಲ್ಲಿ ಅಗ್ನಿಗೆ ಒಂದು ಧರ್ಮ ಇದೆ. ಅಗ್ನಿಯ ಧರ್ಮ ಏನು, ಅದು ಪ್ರಕಾಶ ಕೊಡುವಂತಹದ್ದು ಅಥವಾ ಅದು ಯಾವುದನ್ನಾದರೂ ಸುಟ್ಟು ಹಾಕುವಂತಹದ್ದು. ಸೊ ಅದು ಅಗ್ನಿಯ ಧರ್ಮ. ಇಲ್ಲಾಂದ್ರೆ ಅದು ಅಗ್ನಿ ಅಂತ ಕರೆಸ್ಕೊಳ್ಳೋದಿಲ್ಲ. ಅದೇ ರೀತಿಯಾಗಿ ಪ್ರತಿಯೊಂದಕ್ಕೆ ಈಗ ನಾವಿಲ್ಲಿ ಚಾತುರ್ವರ್ಣ ಭಗವಂತ ಹೇಳಿದಂಥ ಚಾತುರ್ವರ್ಣೆ ಮಯಾ ಸೃಷ್ಟಂ ಅಂತ ಗುಣಕರ್ಮ. ಸೊ ನಿಜವಾದ ಧರ್ಮ 4 ವರ್ಣಗಳಲ್ಲಿ ಬರುತ್ತೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅದರಿಂದ ನಾವು ಹೇಳ್ತೇವೆ ಕ್ಷತ್ರಿಯ ಧರ್ಮ ಅಲ್ವಾ, ಬ್ರಾಹ್ಮಣ ಧರ್ಮ, ವೈಶ್ಯ ಧರ್ಮ ಅಥವಾ ಶೂದ್ರ ಧರ್ಮ. ಸೊ ಆ ಧರ್ಮಕ್ಕೆ ಅನುಗುಣವಾಗಿ ಅವರು ತಮ್ಮ ಕೆಲಸಗಳನ್ನ ಮಾಡ್ತಾರೆ. ಯಾರು ಆ ಧರ್ಮದಲ್ಲಿ ಇರುವಂತ, ಯಾವ ಧರ್ಮದಲ್ಲಿ ಭಗವಂತ ನಮ್ಗೆ ಇಟ್ಟಿದ್ದಾನೋ ಆ ಧರ್ಮದಲ್ಲಿ ನಾವು ಕೆಲಸಗಳನ್ನು. ಆದರೆ ಹುಟ್ಟಿನಿಂದ ನಾವು ಅಲ್ಲಿ ಹುಟ್ಟಿದ್ದಕ್ಕೆ ನಾವು ಆ ಧರ್ಮದಲ್ಲಿದ್ದೇವೆ ಅನ್ನೋದು ಅದು ಸರಿಯಲ್ಲ. ಗುಣಕರ್ಮ ವಿಭಾಗಶಃ ಅಂತ ಹೇಳ್ತಾರೆ. ಅದನ್ನು ನಾವು ಮಾಡಿದರೆ ಮಾತ್ರ ನಾವು ಬ್ರಾಹ್ಮಣರಂತ ಕರೆಸ್ಕೊಳ್ಬೋದು ಅಥವಾ ವೈಶ್ಯರಂತ ಕರೆಸ್ಕೊಳ್ಬೋದು, ಶೂದ್ರಂತ. ವ್ಯಾಪಾರವನ್ನೇ ಮಾಡದೇನೆ ಅವನು ಬೇರೆ ಶೂದ್ರರ ಥರ ಬದುಕಿದ್ರೆ ಅವನು ವೈಶ್ಯ ಅಂತ ಹೇಗೆ ಕರೆಸ್ಕೊಳ್ತಾನೆ? ಅದರಿಂದ ಧರ್ಮದ ಪರಿಪೂರ್ಣತೆ ಶಾಶ್ವತವಾದದ್ದು ಮತ್ತು ಇದನ್ನು ನಾವು ಬಹಳ ಸಂತೋಷದಿಂದ ಅನುಷ್ಠಾನ ಮಾಡುವಂತಹದ್ದು ಅನ್ನುವ ಮಾತನ್ನ ಭಗವಂತ ಹೇಳ್ತಾನೆ ಇಲ್ಲಿ. ಅಶ್ರದ್ಧಾನಾಹ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಭಾರ್ಗವಿ ಮಾತಾಜಿ. ಶತ್ರು ಸಂಸ್ಕಾರನಾದ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರೆಲ್ಲದವರನ್ನು ನನ್ನನ್ನು ಪಡೆಯಲಾರರು. ಆದುದರಿಂದ ಅವರು ಈ ಐಹಿಕ ಜಗತ್ತಿನಲ್ಲಿ ಜನನ ಮರಣಗಳ ಮಾರ್ಗಕ್ಕೆ ಹಿಂದಿರುಗುವವರು. ಹರೇ ಕೃಷ್ಣ. ಧನ್ಯವಾದಗಳು. ಹೀಗೆ ಎಲ್ಲರೂ ಓದಬೇಕು ದಯವಿಟ್ಟು. ಧನ್ಯವಾದಗಳು ಭಾರ್ಗವಿ ಮಾತಾಜಿ. ಸೊ ಪ್ರತಿಯೊಬ್ಬರು ನೀವು ಓದಬೇಕು, ಇನ್ವಾಲ್ವ್ ಆಗಬೇಕು. ಯಾಕೆಂದ್ರೆ ಇದು ಒಂದು ಅನುಭವನೇ ಬೇರೆ. ನಾವು ಆ ರೀತಿಯಾಗಿ ಪೂರ್ತಿಯಾಗಿ ಎನಿವೆ ಧನ್ಯವಾದಗಳು ಮಾತಾಜಿ. ಸೊ ಇಲ್ಲಿ ಅರ್ಜುನನಿಗೆ ಶತ್ರು ಸಂಹಾರಕನಾದ ಅರ್ಜುನನೇ ಅಂತ ಕರೀತಾನೆ. ಅರ್ಜುನ ಏನ್ ಮಾಡ್ತಾನೆ ಇಲ್ಲಿ, ಎಲ್ಲ ಭಗವಂತನ ಇಚ್ಛೆಯ ಪ್ರಕಾರ ಆಗ್ತಾ ಇದೆ. ಆದ್ರಿಂದ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಯಾಕೆಂದ್ರೆ ಭಗವಂತನಿಗೆ ಅವನು ಬೇರೆಯವ್ರ ಹತ್ರ ಮಾಡಿಸಿದ್ರು ಅವನಿಗೆ ಯಾವುದೇ ಕ್ರೆಡಿಟ್ ಬೇಡ.
ಆ ಕ್ರೆಡಿಟ್ ಅನ್ನು ಅವನು ಭಕ್ತರಿಗೆ ಕೊಡ್ತಾನೆ, ನೀನೇ ತಗೋಪ್ಪ ಅಂತ. ಆದ್ರಿಂದ ಅರ್ಜುನನಿಗೆ ಅವನು ಹೇಳ್ತಾ ಇದ್ದಾನೆ, ಶತ್ರು ಸಂಹಾರಕನಾದ ಅರ್ಜುನೇ, ಯಾರು ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ಇರ್ತಾರೆ, ಭಕ್ತಿಯನ್ನು ಯಾರು ಭಗವಂತನ ಕುರಿತಾಗಿ ಭಕ್ತಿಯನ್ನ ಮಾಡೋದಿಲ್ಲ, ಅವರು ಭಗವಂತನನ್ನ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಅರೆ 1 ಸೆಕೆಂಡ್, ರಿಪೀಟ್ ಕಾಲ್ಸ್ ಬರ್ತಾ ಇದೆ. ಹರೇ ಕೃಷ್ಣ, ಕ್ಷಮೆ ಇರಲಿ. ಸೊ ಇಲ್ಲಿ ಅಶ್ರದ್ಧ ದಾನ ಪುರುಷ ಧರ್ಮಸ್ಯಾಸ ಪರಂತರ ಅಪ್ರಾಪ್ಯಮ ನಿವರ್ತಂತೆ ಮೃತ್ಯು ಸಂಸಾರ ವರ್ತನೆ. ಯಾರಿಗೆ ಭಕ್ತಿ ಸೇವೆಯಲ್ಲಿ ಶ್ರದ್ಧೆ ಇರುವುದಿಲ್ಲ, ಅವರು ನನ್ನನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಅವರು ದೈಹಿಕ ಜಗತ್ತಿನ ಜನನ ಮರಣಗಳ ಇದಕ್ಕೆ ಅವರು ಮಾರ್ಗಕ್ಕೆ ಅವರು ಹಿಂತಿರುಗ್ತಾರೆ. ಸೊ ನಮ್ಮ ನಿಜವಾದ ಸಮಸ್ಯೆ ಏನು ಈ ಜೀವನದಲ್ಲಿ? ನಮ್ಮ ನಿಜವಾದ ಸಮಸ್ಯೆಯೇ ಈ ಜನ್ಮ ಮೃತ್ಯು ಜರಾವ್ಯಾಧಿ, ಅಥವಾ ಆಹಾರ ನಿದ್ರಾ ಭಯ ಮೈಥುನ. ಇದನ್ನ ನಾವು ತಿಳ್ಕೊಂಡು ನಾವು ಮಾಡೋದೇನು? ಆಹಾರ, ಊಟ ಮಾಡೋದು, ನಿದ್ರೆ ಮಾಡೋದು, ಭಯ, ನಮ್ಮನ್ನು ನಾವು ಏನಾದರೂ ತೊಂದರೆಯಿಂದ ರಕ್ಷಣೆ ಮಾಡ್ಕೊಳ್ಳೋದು, ರೀಪ್ರೊಡಕ್ಷನ್, ಮಕ್ಕಳನ್ನು ಮಾಡೋದು, ಇಷ್ಟೇ ನಮ್ಮ ಕೆಲಸನಾ? ಇಷ್ಟನ್ನ ಮಾಡಲಿಕ್ಕೆ ನಾವು ಮನುಷ್ಯರು ಯಾಕೆ ಆಗಬೇಕು? ಅದರಿಂದ ಭಗವಂತ ಏನು ಹೇಳ್ತಾ ಇದ್ದಾನೆ? ಭಕ್ತಿಯನ್ನ ಯಾರು ಮಾಡೋದಿಲ್ವೋ, ಭಕ್ತಿ ಮಾಡಲಿಕ್ಕೆ ಯಾರಿಗೆ ಶ್ರದ್ಧೆ ಇರುವುದಿಲ್ಲ, ಅವರು ನನ್ನ ಕಡೆ ಬರೋದಿಲ್ಲ. ಆದ್ರೆ ಎಲ್ಲಿ ಹೋಗ್ತಾರೆ ಅವರು? ಅವರು ಮತ್ತೆ ಜನನ ಮರಣದ ಸೈಕಲಿಗೆ ಬರ್ತಾರೆ. ಹುಟ್ಟು ಸಾವು, ಪುನರಪಿ ಮರಣಂ ಪುನರಪಿ ಜನನಂ ಜಠರೇ ಶಯನಂ. ಇದು ಇದ್ದೇ ಇರುತ್ತೆ ನಮಗೆ. ಯಾಕೆಂದ್ರೆ ನಾವು ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು. ಈಗ ಸಾವು ಅಂದ್ರೆ ನಮಗೆ ಶಾಶ್ವತವಾಗಿ ಜೀವನ ಎಂಡಲ್ಲ. ಈ ಕೆಲವರು ಹೇಳ್ತಾರೆ ದೌದಿನ ಜಿಂದಗಿಯೇ ಚಲೋ, ಏನ್ ಬೇಕಾದ್ರೂ ಮಾಡ್ಕೋ ಅಂತ. ಆದ್ರೆ ಶಾಸ್ತ್ರ ಏನ್ ಹೇಳುತ್ತೆ ಇಲ್ಲಿ, ಭಗವದ್ಗೀತೆಯಲ್ಲಿ ಭಗವಂತ ನಾವು ತಿಳ್ಕೊಳ್ಬೋದು, ಯಾರಿಗೆ ಪುನರ್ಜನ್ಮ ಇದೆಯೋ ಇಲ್ಲ ಅಂತಹ ಒಂದು. ನೋಡಿ, ಯಾಕೆ ನಾವು ಫಂಡಮೆಂಟಲಿ ನಮ್ಮ ಇಂತಹ ಮೂಲ ಗ್ರಂಥಗಳಿಗೆ ಯಾವಾಗ ನಾವು ತಿಳ್ಕೊಳ್ಳೋದಿಲ್ಲ, ಕನೆಕ್ಟ್ ಆಗಿರೋದಿಲ್ಲ, ದೇವರಿಗೆ ಕನೆಕ್ಟ್ ಆಗಿರೋದು, ನಮ್ಗೆ ಎಲ್ಲ ರೀತಿಯ ಅಸಂಬದ್ಧ ಸಂಶಯ ಬರುತ್ತೆ. ಪುನರ್ಜನ್ಮ ಇದೆಯೋ ಇಲ್ವೋ, ಅಥವಾ ದೇವ್ರು ಇದ್ದಾನೋ ಇಲ್ಲೋ, ಹಲವಾರು ರೀತಿಯದ್ದು. ಆಕ್ಚುಲಿ ಅನಾವಶ್ಯಕವಾದ ಚಿಂತನೆಗಳು. ಆದರೆ ಆ ರೀತಿಯಾದ ಭಗವಂತ ಹೇಳ್ತಾನೆ, ನಿರಾಕಾರವಾದಿಗಳ ಏತಿಸ್ಟ್ ಅಂತ ನಾವು ಕರಿತೇವೆ, ದೇವರೇ ಇಲ್ಲ ಅಂತ, ದೇವರನ್ನೇ ನಂಬುದಿಲ್ಲ. ಆದ್ರೆ ಅವ್ರು ಏನ್ ಮಾಡ್ತಾರೆ? ಇಲ್ಲ, ನಾನು ಯಾರಿಗೂ ತೊಂದರೆ ಕೊಡಲ್ಲ ಅಂತ ಬದುಕೊಂಡು ಹೋಗ್ತಾರೆ. ಆ ಥರದೆಲ್ಲ ಕೆಲವು ಬೇರೆ ಬೇರೆ ರೀತಿಯಾದ ಜನರು ಇರ್ತಾರೆ. ಆದ್ರೆ ಭಗವಂತನಿಲ್ಲ ಅನ್ನುವಂತಹದ್ದೆಲ್ಲ ಅದು ಪೂರ್ತಿಯಾದ ಅಸತ್ಯ. ಅದನ್ನ ಯಾರು ಅದನ್ನ ಆ ರೀತಿಯಾಗಿ ಹೇಳ್ತಾರೋ ಅವರಿಗೆ ಆ ಜ್ಞಾನ ಇಲ್ಲ. ಯಾಕೆಂದ್ರೆ ಅಲ್ಲಿ ಅವರಿರುವಂತಹದ್ದು ಪ್ರಕೃತಿಯ ಗುಣಗಳ ಬಂಧನದಲ್ಲಿ ಆಗಿರೋದ್ರಿಂದ ಅವ್ರು ಆ ರೀತಿಯಾಗಿ ಹೇಳ್ತಾರೆ ಹೊರತು, ಶಾಸ್ತ್ರದ ಪ್ರಕಾರ ನಾವು, ಶಾಸ್ತ್ರ ಯಾವಾಗಲೂ ಹೇಳ್ತಾರಲ್ಲ, ಬೇರೆ ಏನಾದರೂ ಜಗತ್ತಿನಲ್ಲಿ ಚೇಂಜ್ ಆಗ್ಬೋದು, ಶಾಸ್ತ್ರ ಚೇಂಜ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಈ ಶಾಸ್ತ್ರ ಇವತ್ತು ಭಗವದ್ಗೀತೆಯಲ್ಲಿ ನಾವೇನನ್ನ ನೀಡ್ತಾ ಇದ್ದೋ, ಇನ್ನು ಬೇಕಾದ್ರೆ 1000 ವರ್ಷ ಬಿಟ್ಟು ಭಗವದ್ಗೀತೆ ಭಗವಂತ ಏನು ಸಂದೇಶ ಕೊಟ್ಟಿದ್ದಾನೆ ಹಾಗೇ ಇರುತ್ತೆ. ವೇದಗಳು ಹೇಗಿದಾವೋ ಹಾಗೇ ಇರ್ತವೆ. ವೇದಾಂಗಗಳು, ವೇದಾಂತ ಸೂತ್ರಗಳು ಹೇಗಿದಾವೋ ಹಾಗೇ ಇರುತ್ತೆ. ಆದರೆ ಅದನ್ನೆಲ್ಲ ಇಟ್ಟು ಕೇಳಿ ಬೇರೆಯವರಿಗೆ ತಿಳಿಸ್ಕೊಡುವಂತಹ ಒಂದು ಸಮೂಹ ಬೇಕಲ್ವಾ? ಸೊ ಆ ರೀತಿಯಾದಂತಹ ಒಂದು ಪ್ರಕ್ರಿಯೆ ಇಲ್ಲಿ ಈಗ ನಮ್ಮ ಇಸ್ಕಾನ್ನಲ್ಲಿ ನಡೀತಾ ಇರುವಂಥದ್ದು. ಇಸ್ಕಾನ್ ಅಂದ್ರೆ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆಯಲ್ಲಿ ಭಗವಂತನ ಕುರಿತಾಗಿ ಬಿಟ್ಟರೆ ಬೇರೆ ಏನೂ ಇಲ್ಲ ಹೇಳುವಂಥದ್ದು.
ಸೊ ಜನನ ಮರಣಗಳ ಚಕ್ರಕ್ಕೆ ಅವರು ಹಿಂತಿರುಗ್ತಾರೆ ಅನ್ನುವ ಮಾತನ್ನ ಇಲ್ಲಿ ನಾವು ತಿಳ್ಕೊಳ್ಬಹುದು. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನ ಮಸ್ತಾನಿ ಸರ್ವಭೂತಾನಿ ನ ಚಾಹಂ ತೇಷ್ವಸ್ಥಿತಃ. ಹರೇ ಕೃಷ್ಣ. ಓದಿ ರಾಜಶೇಖರ್ ಪ್ರಭುಜಿ. ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ. ಎಲ್ಲಾ ಜೀವಿಗಳಲ್ಲೂ ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ. ಸೊ ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ. ಈ ಐಹಿಕ ಪ್ರಪಂಚ ಪೂರ್ತಿ ಭಗವಂತನ ಇಚ್ಛೆಯ ಮೇರೆಗೆ ಎಲ್ಲ ಆಗುವಂತಹದ್ದು. ಅವನ ಸಂಕಲ್ಪ ಮಾತ್ರದಿಂದ ಎಲ್ಲ ಸೃಷ್ಟಿಯಾಗುತ್ತೆ. ಆದರೆ ಈ ಐಹಿಕ ಪ್ರಪಂಚ ಭೌತಿಕ ಪ್ರಕೃತಿ ಅವನಿಂದಲೇ ಸೃಷ್ಟಿಯಾದ್ರೆ ಅವನು ಈ ಪ್ರಕೃತಿಯ ಗುಣಗಳಿಗೆ ಅವನು ಅಧೀನನಲ್ಲ, ಭಗವಂತ ಅಧೀನನಲ್ಲ. ಅವನು ಎಲ್ಲವೂ ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ. ಇದು ಯಾಕೆಂದ್ರೆ ಅವನ ಒಂದು ಸಂಕಲ್ಪ ಮಾತ್ರದಿಂದ, ಅವನ ಇಚ್ಛೆಯ ಒಂದು ಬಂದ್ರೆ ಅವನ ಸೃಷ್ಟಿಗಳಾಗತ್ತೆ ಅಥವಾ ನಾಶಗಳಾಗತ್ತೆ. ಅದು ಅವನದೇ ಇಚ್ಛೆ ಅದು. ಅದರಿಂದ ನಾವು ಯಾರು ಏನು ಮಾಡ್ಲಿಕ್ಕೆ ಅಲ್ಲಿ ಸಾಧ್ಯವಿಲ್ಲ. ಅದರಿಂದ ಅವನು ಏನ್ ಹೇಳ್ತಾ ಇದ್ದಾನೆ, ಯಾರು ನಾನು ಅವರಲ್ಲಿಲ್ಲ, ಎಲ್ಲರೂ ನನ್ನಲ್ಲಿದ್ದಾರೆ. ಅವನು ಅವ್ಯಕ್ತ, ಇಡೀ ವಿಶ್ವವನ್ನ ವ್ಯಾಪಿಸಿದ್ದಾನೆ. ಅದನ್ನ 11ನೇ ಅಧ್ಯಾಯದಲ್ಲಿ ನಾವು ನೋಡ್ಬೇಕು. ಇಡೀ ವಿಶ್ವನ ಒಂದೇ ಅಂಶದಲ್ಲಿ ಅವ್ಯಕ್ತ ಸ್ವರೂಪ. ಅವ್ಯಕ್ತ ಅಂದ್ರೆ ಏನು? ಅವ್ಯಕ್ತ ಯಾರಾದ್ರೂ ಹೇಳಿ. ವ್ಯಕ್ತ ಮಾಡದ. ವ್ಯಕ್ತವಾಗುವುದು ಅಂದ್ರೆ ನಾವು ಗ್ರಹಿಸುವಂತಹದ್ದು, ನಾವು ನೋಡುವಂಥದ್ದು, ನಮ್ಮ ಇಂದ್ರಿಯಗಳು ಗ್ರಹಿಸುವಂತಹದ್ದು. ನಮ್ಮ ಕಣ್ಣು ಅದನ್ನ ನೋಡ್ಲಿಕ್ಕೆ, ಆದ್ರೆ ನಮಗೆ ಅದು ಅವ್ಯಕ್ತ. ಯಾಕೆಂದ್ರೆ ಈ ಇಂದ್ರಿಯಗಳು, ನಮ್ಮ ಭೌತಿಕ ಇಂದ್ರಿಯಗಳು ಪರಿಪೂರ್ಣವಲ್ಲ. ಅದರಿಂದ ಅವನು ಅವ್ಯಕ್ತ ಸ್ವರೂಪ. ನಮಗೆ ಅದನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಅಂತಹ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನ ವ್ಯಾಪಿಸ್ತೇನೆ. ಅದು ನಮಗೆ ಗೊತ್ತಾಗಲ್ಲ. ನಮ್ಗನ್ಸತ್ತೆ ಎಲ್ಲ ಅದರ ಪಾಡಿಗೆ ಅದಿದೆ ಅಂತ. ಆದ್ರೆ ಅದೆಲ್ಲವನ್ನ ಕಂಟ್ರೋಲ್ ಮಾಡುವವನೊಬ್ಬನಿದ್ದಾನಲ್ಲ, ತೇನ ವಿನ ತೃಣಮಪಿ ನ ಚಲತಿ. ನೀನಿಲ್ದೆ ಒಂದು ಹುಲ್ಲು ಕಡ್ಡಿ ಅಲಗಾಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ನಾವಿಲ್ಲಿ ಯಾಕೆ ಹೇಳ್ತಾ ಇದ್ರು ಅದನ್ನ ಅನ್ನೋದನ್ನ ಇಲ್ಲಿ ಅರ್ಥ ಮಾಡಿಕೊಳ್ಬಹುದು. ಯಾಕೆಂದ್ರೆ ಪ್ರತಿಯೊಂದನ್ನು ಸರಿಯಾಗಿ ನಡೆಯಬೇಕು. ಈ ವ್ಯವಸ್ಥೆ ಅವನದೇ ಸೃಷ್ಟಿ. ಆ ಸೃಷ್ಟಿಯಲ್ಲಿ ಇದೆಲ್ಲವೂ ಸರಿಯಾಗಿ ನಡೆಯಬೇಕು ಅನ್ನೋದಂತ ಅವನನ್ನು ನೋಡ್ಕೊಳ್ತಾ ಇದ್ದಾನೆ. ಅದನ್ನ ಅಷ್ಟೇ ಅಲ್ಲ, ಅವನು ಇಡೀ ಅವ್ಯಕ್ತ ಸ್ವರೂಪದಲ್ಲಿ ಇಡೀ ಇದನ್ನ ವ್ಯಾಪಿಸಿಕೊಂಡಿರುವುದರಿಂದ ಎಲ್ಲವೂ ಅವನಲ್ಲಿಯೇ ಇದೆ, ಅವನು ಅವರಲ್ಲಿ ಇಲ್ಲ ಅನ್ನೋದನ್ನ ಇಲ್ಲಿ ಅವನು ಹೇಳ್ತಾನೆ. ನಚ ಮತ್ಸಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ಬೇಗ ಬೇಗ ಓದಿ, ಇಲ್ಲಾಂದ್ರೆ ನಾನು ಓದ್ಕೊಂಡು ಹೋಗ್ತೇನೆ. ಹರೇ ಕೃಷ್ಣ. ಆದರೂ ಸೃಷ್ಟಿಯಾದದ್ದೆಲ್ಲ ನನ್ನನ್ನೇ ಆಧರಿಸಿದಿಲ್ಲ. ನನ್ನ ಯೋಗ ಸಮೃದ್ಧಿಯನ್ನು ನೋಡು. ಎಲ್ಲಾ ಜೀವಿಗಳು ಪಾಲಕನು ನಾನಾದರೂ ಮತ್ತು ನಾನು ಎಲ್ಲಾ ಕಡೆ ಇರುವೇನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ, ಏಕೆಂದರೆ ನಾನೇ ಸೃಷ್ಟಿಯ ಮೂಲ. ಧನ್ಯವಾದಗಳು ಪ್ರಭುಜಿ. ನೀವು ಇಮಿಡಿಯೇಟ್ ಆಗಿ ಬರ್ತಾ ಇದ್ದಾರೆ ಓದ್ಲಿಕ್ಕೆ. ಥ್ಯಾಂಕ್ ಯು. ಯಾಕೆಂದ್ರೆ ನೀವು ಸ್ವಲ್ಪ ವೇಟ್ ಮಾಡ್ತಾರೆ ಪಾಪ, ಅವರು ಬೇರೆ ಯಾರಾದ್ರೂ ಓದೋರಿದ್ರು ಓದ್ಲಿ ಅಂತ. ಆದ್ರೆ ನೀವು ಯಾರು ರೆಡಿ ಆಗೋದಿಲ್ಲ. ಧನ್ಯವಾದಗಳು. ಸೊ ಭಗವಂತ ಹೇಳ್ತಾ ಇದ್ದಾನೆ ಏನು, ಸೃಷ್ಟಿಯಾದದೆಲ್ಲ ನನ್ನನ್ನೇ ಆಧರಿಸಿದ್ದಲ್ಲ. ಕೆಲವರು ಅಂದ್ರೆ ಈಗ ಉದಾಹರಣೆಗೆ ಈ ಗಾಳಿ ಅನ್ನುವಂತಹದ್ದು ಆಕಾಶದಲ್ಲಿ ಇದೆಯಲ್ಲ, ಗಾಳಿ ಆಕಾಶದಲ್ಲಿದ್ರು ಆ ಗಾಳಿ ಆಕಾಶಕ್ಕೆ ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನಮಗೆ ಭೌತಿಕವಾಗಿ ನಾವು ಗ್ರಹಿಸುವಂತಹ ಒಂದು ಸೃಷ್ಟಿ ಆಕಾಶ, ಆ ಆಕಾಶ ಹೇಗೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಗಾಳಿ ಅಲ್ಲೇ ಇದ್ರೂ ಆ ಗಾಳಿ ಅದಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಕೆಲವೊಂದು ಸಮಯ ಈಗ ಭೌತಿಕ ಸೃಷ್ಟಿ ಭಗವಂತ ಮಾಡ್ತಾನೆ, ಆದರೆ ಆ ಸೃಷ್ಟಿಗೆ ಅದರದೇ ಆದ ನಿಯಮ ಇದೆ. ಅದರಿಂದ ಅವನು ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದ್ರೆ, ಸೃಷ್ಟಿಯಾದದೆಲ್ಲ ನನ್ನನ್ನೇ ಆಧರಿಸಿದ್ದಲ್ಲ ಅಂತ ಹೇಳ್ತಾನೆ. ಅವನು ಆಧಾರದ ಮೇಲೆ ಇರ್ಬೇಕಂತಿಲ್ಲ. ಅದು ಅಂದ್ರೆ ಅದಕ್ಕೆ ಅದರದೇ ಆದ ಒಂದು ಸ್ವಾತಂತ್ರ್ಯತೆ ಇದೆ ಅಂತ ಅವನು ಕೊಟ್ಟಿರುವಂತಹದ್ದು. ಮತ್ತೆ ಅವನು ಅಂದ್ರೆ ಒಂದ್ ಸೆಕೆಂಡ್,
1 second. ಹರೇ ಕೃಷ್ಣ. ಮತ್ತೆ ಭಗವಂತ ಏನ್ ಮಾಡ್ತಾನೆ ಅಂದ್ರೆ ಈ ನಿರುಕ್ತಿ ಅನ್ನುವಂತಹ ಒಂದು ವೈದಿಕ ನಿಘಂಟಿದೆ. ಅದರಲ್ಲಿ ಹೇಳ್ತಾರೆ ಯುಜ್ಯತೆ ತೇನೇನ ದುರ್ಘಟೇಶು ಕಾರ್ಯೇಶು, ಅಂದ್ರೆ ಪರಮಪವು ತನ್ನ ಶಕ್ತಿಯಲ್ಲಿ ಮೆರೆಯುತ್ತಾ ಕಲ್ಪನೆಗೆ ನಿಲುಕದ ಅದ್ಭುತ ಲೀಲೆಗಳಲ್ಲಿ ತೊಡಗಿದ್ದಾನೆ. ಅವನು ಆ ರೀತಿಯಾಗಿ ಲೀಲೆಗಳನ್ನ ಮಾಡ್ತಾ ಇರ್ತಾನೆ. ನಮ್ಮ ಕಲ್ಪನೆಗೆ ಅದು ಸಿಗುವಂತಹದ್ದಲ್ಲ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಅಂಬಿಕಾ ಮಾಲಿ. ಓಕೆ. ಸೊ ಆ ರೀತಿಯಾಗಿ ಅವನು ಹೇಳ್ತಾನೆ. ಯಾಕೆಂದ್ರೆ ಅಷ್ಟೇ ಅಲ್ಲ, ಮತ್ತೆ ಅಂದ್ರೆ ಕಲ್ಪನಾತೀತ ಶಕ್ತಿ ಆಧಾರವಾಗಿದ್ದರೂ ದೇವೋತ್ತಮ ಪರಮಪುರುಷ ಏನ್ ಮಾಡ್ತಾನೆ, ಅದರಿಂದ ದೂರವಾಗಿದ್ದೇನೆ. ಆದ್ರೆ ಅವನು ದೂರ ಇದ್ರೂ ಕೆಲವೊಂದು ಟೈಮ್ ಆ ಥರ ಇರುತ್ತೆ. ಆಕಾಶ ಹೇಗೆ ಭಗವಂತನ ಶಕ್ತಿ ಅಂತ ಅವನು ಹೇಳ್ತಾನೆ. ಈ ಎಲ್ಲಾ ಲೋಕ ವ್ಯೂಹಗಳು, ಎಲ್ಲ ಈ ಗ್ರಹಗಳು ಅಂದ್ರೆ ಅವನ ಸೃಷ್ಟಿಯ ಈ ವ್ಯೂಹಗಳು, ಲೋಕವ್ಯೂಹ ಅವೆಲ್ಲ ಆಕಾಶದಲ್ಲಿ ತೇಲ್ತಾ ಇರುತ್ತೆ ಅನ್ನೋದನ್ನ ಇಲ್ಲಿ. ಆದರೆ ಪ್ರಭು ಅವಕ್ಕೆ ತನ್ನ ಕಲ್ಪನಾತೀತ ಶಕ್ತಿಯು ಆಧಾರವಾಗಿದ್ದರೂ ದೇವೋತ್ತಮ ಪರಮಪುರುಷನಾಗಿ ನಾನು ಅದರಿಂದ ದೂರವಾಗಿದ್ದೇನೆ ಅನ್ನೋದನ್ನ ಹೇಳ್ತಾನೆ. ಅಂದ್ರೆ ತನ್ನನ್ನ ಅವಲಂಬಿಸಿದ್ದಲ್ಲ ಅನ್ನುವಂತಹ ಕೆಲವೊಂದು ಮಾತನ್ನ ಅವನು ಇಲ್ಲಿ ಹೇಳ್ತಾನೆ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಯ 1 second ಮತ್ಸ್ಯ ನಿತ್ಯುಪಧಾರಯ. ಹರೇ ಕೃಷ್ಣ. ಅಮಿತಾ ಮಾತಾಜಿ. ಎಲ್ಲ ಕಡೆಯ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದದ್ದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ. ಹರೇ ಕೃಷ್ಣ. ಎಲ್ಲವೂ ತನ್ನಲ್ಲಿ ನೆಲೆಸಿರುತ್ತದೆ. ಅಂದ್ರೆ ಅವನು ಹೇಳ್ತಾನೆ ಬಲಶಾಲಿ ಆದ ಈ ಬಿರುಗಾಳಿ ಬರುತ್ತೆ, ಗಾಳಿ ಅದು ಆಕಾಶದಲ್ಲಿ ಇರುತ್ತೆ. ಅದು ಹೇಗೆ ಆಕಾಶದಲ್ಲಿ ಇರುತ್ತೋ ಅದೇ ರೀತಿಯಾಗಿ ಯಾವುದೆಲ್ಲ ಸೃಷ್ಟಿಯಾಗಿದೆ ಅದೆಲ್ಲ ತನ್ನಲ್ಲಿಯೇ ನೆಲೆಸಿರುತ್ತೆ ಅನ್ನೋದನ್ನ ಹೇಳ್ತಾನೆ. ಯಾಕೆ ಹೇಳಿ, ಅವನು ಅವ್ಯಕ್ತ ಸ್ವರೂಪದಲ್ಲಿ ಇಡೀ ವಿಶ್ವವನ್ನ ವ್ಯಾಪಿಸಿಕೊಂಡಿರುವುದರಿಂದ ಎಲ್ಲವೂ ಅವನಲ್ಲಿಯೇ ಇರಬೇಕಾದದ್ದು. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಂ ಕೃಷ್ಣಂ ಅವಶಂ ಪ್ರಕೃತೆ ವಶಾತ್. ಭೂಮಿಕಾ ಮಾತಾಜಿ. ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನದಲ್ಲಿದೆ. ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪದಿಂದ ಕೊನೆಗೆ ಅದು ನಾಶವಾಗುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸೊ ಈ ವಿಶ್ವ ವ್ಯವಸ್ಥೆ ನನ್ನ ಅಧೀನದಲ್ಲಿದೆ, ಅಧೀನವಾಗಿದೆ, ಮತ್ತು ಅದು ಅವನ ಸಂಕಲ್ಪ, ಅವನ ಇಚ್ಛೆಯ ಮೇರೆಗೆ ಅದು ಸೃಷ್ಟಿಯಾಗತ್ತೆ ಮತ್ತೆ ಅದು ನಾಶವಾಗತ್ತೆ. ಸೊ ಅವನ ಇಚ್ಛೆಗೆ ಮೇರೆಗೆ ಎಲ್ಲವೂ ಆಗುವಂತಹದ್ದು ಅಂತ ನಾವು ತಿಳ್ಕೊಳ್ಬೇಕು ಇಲ್ಲಿ. ಆದ್ರಿಂದ ಭಗವಂತನೇ ಇಲ್ಲದೆ ಏನೂ ಇರಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ನಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತೆ ಧನಂಜಯ ಉದಾಸೀನಮದಾಸೀನಂ ಅಸಕ್ತಂ ತೇಷು ಕರ್ಮಸು. ಹರೇ ಕೃಷ್ಣ. ಹರೇ ಕೃಷ್ಣ. ಧನಂಜಯನೇ, ಈ ಎಲ್ಲಾ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ. ನಾನು ತಟಸ್ಥನಂತೆ ಕುಳಿತಿದ್ದು ಈ ಎಲ್ಲಾ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ. ನಿರ್ಲಿಪ್ತನಾಗಿರೋದಂದ್ರೆ ಏನು? ತಟಸ್ಥನಾಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವನು. ಯಾಕೆಂದ್ರೆ ಈಗ ನಮಗೆ ಐಹಿಕ ಪ್ರಪಂಚದಲ್ಲಿ ಈ ಐಹಿಕ ಪ್ರಕೃತಿಯ ಬಂಧನದಲ್ಲಿ ನಾವಿರ್ತೇವೆ. ಆದರೆ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಇದೆಲ್ಲ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ, ಅದಕ್ಕೆ ಒಂದು ನಿಯಮ ಇರುತ್ತಲ್ಲ, ಆ ನಿಯಮದ ಪ್ರಕಾರ ಅದು ನಡೀತಾ ಇರುತ್ತೆ. ಈ ಐಹಿಕ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ ಅದಕ್ಕೆ ಕಾರಣ ಪ್ರಕೃತಿ. ಈ ಪ್ರಕೃತಿಯೇ ಕಾರಣ ಅಂತ ಹೇಳ್ತಾನೆ. ಅದರಿಂದ ಇಲ್ಲಿ ಎಲ್ಲಾ ಚಟುವಟಿಕೆಗಳ ಬಗ್ಗೆ ಅವನು ನಿರ್ಲಿಪ್ತ ಇಲ್ಲ. ಆಗೋದು ಆಗ್ತಾ ಇರತ್ತೆ, ಆದ್ರೆ
ಯಾರು ಇದನ್ನ ಮೀರಿ ನನ್ನ ಹತ್ರ ಬರಬೇಕು ಅಂತ ಹಂಬಲ ಇಟ್ಕೊಳ್ತಾರೋ ಅಂಥವರಿಗೆ ವಿಶೇಷವಾದಂಥ ಅವನ ಕೃಪೆ ಇರುತ್ತೆ. ಇಲ್ಲಾಂದ್ರೆ ಅವ್ರು ಇರ್ತಾರೆ ಇಲ್ಲಿ ಅಲ್ವಾ. ಈಗ ಕಂಪ್ನಿನಲ್ಲಿ ಉದಾಹರಣೆಗೆ ನೀವು ಯಾವುದೋ ಒಂದು ಕಂಪ್ನಿ ನಾವು ಕೆಲಸ ಮಾಡ್ತಾ ಇದ್ದೇವೆ, ಅವ್ರಿಗೇನಿರುತ್ತೆ, ಕೆಲವರಿಗೆ ಇಲ್ಲ ನಾನು ಕಂಪ್ನಿಗೆ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಕೊಡಬೇಕು ಅನ್ನುವಂಥ ಒಂದು ಆಸೆಯಿಂದ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವರನ್ನ ಕಂಪನಿ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ, ಅವರನ್ನ ರಿಕಗ್ನೈಸ್ ಮಾಡುತ್ತೆ. ಆದರೆ ಕೆಲವರು ಇರ್ತಾರೆ, ಓಹ್ ನನಗೆ ಸಾಕು, ನಾನು ಆಫೀಸಿಗೆ ಹೋಗ್ತೇನೆ, ಸ್ಯಾಲ್ರಿ ಬರುತ್ತೆ, ಅಷ್ಟು ತಗೊಂಡು ಹೋಗಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಪಾಡಿಗೆ ಅವರು. ಅವಾಗ ಏನಾಗುತ್ತೆ, ಅವರಿಗೆ ಕಂಪನಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿದೆ ಅದು ಅಪ್ಲೈ ಆಗುತ್ತೆ, ಅದ್ರ ಪ್ರಕಾರ ಅವ್ರು ಇರ್ತಾರೆ. ನೀನು ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿದರೆ ಇನ್ನೊಂದು ಸ್ವಲ್ಪ ಪ್ರಮೋಷನ್. ಅಂದರೆ ಈಗ ಭಕ್ತಿಯಲ್ಲೂ ಹಾಗೆ, ನಾವು ಸ್ವಲ್ಪ ಭಕ್ತಿ ಮಾಡಿದ್ರೆ ಒಂದು ಸ್ವಲ್ಪ ಮುಂದಿನ ಮೇಲಿನ ಲೋಕವೋ, ಅಥವಾ ಇನ್ನು ಏನಾದರೂ ಭಕ್ತಿ ಮಾಡಲಿಲ್ಲ, ಕರ್ಮಫಲಕ್ಕೆ ಅಂಟಿಕೊಂಡಿದ್ದೇವೆ, ಕೆಳಗಿನ ಲೋಕಕ್ಕೋ ನರಕಕ್ಕೋ ಅಥವಾ ಪ್ರಾಣಿಯ ದೇಹವೋ ಏನೋ ಬೇರೆ ಸಿಗತ್ತೆ ನಮಗೆ. ಆದರೆ ನಾವು ಪೂರ್ತಿಯಾಗಿ ಭಕ್ತಿಯನ್ನು, ಶುದ್ಧ ಭಕ್ತಿಯನ್ನು ಮಾಡಿಕೊಂಡ್ರೆ ಭಗವಂತ ಏನು ಮಾಡ್ತಾನೆ, ನಮಗೆ ಡೈರೆಕ್ಟ್ ಅವನ ಲೋಕಕ್ಕೆ ಕರೆಸ್ಕೊಳ್ತಾನೆ. ಸೊ ಇದು ಭಗವಂತ ಅವನ ಭಕ್ತರ ಸಲುವಾಗಿ ಅಂದರೆ ಇರುವಂಥದ್ದು. ಆದರೆ ಇಲ್ಲ ಅಂದರೆ ತನ್ನ ಪಾಡಿಗೆ ತಾನು ಇಲ್ಲಿ ಎಲ್ಲ ನಡೀತಾ ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಧನ್ಯವಾದಗಳು. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ವಿ ಪರಿವರ್ತತೆ. ಧನ್ಯವಾದಗಳು. ವಿನಯ್ ಸಾಲಿಮಠ್. ಜೈ ಶ್ರೀಕೃಷ್ಣ ಗುರುಜಿ. ಹರೇ ಕೃಷ್ಣ. ಓದಿ. ಮಯಾಧ್ಯಕ್ಷೇಣ ಪ್ರಕೃತಿಂ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ವಿ ಪರಿವರ್ತತೆ. ಅನುವಾದ. ಕುಂತಿಯ ಮಗನಾದ ಅರ್ಜುನನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು ಎಲ್ಲಾ ಚರಾಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ. ಜೈ ಶ್ರೀಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಅರ್ಜುನಿಗೆ ಹೇಳ್ತಾ ಇದ್ದಾನೆ, ಏನು, ಎಲ್ಲವೂ ನನ್ನ ಮಯಾಧ್ಯಕ್ಷೇಣ, ನನ್ನ ಅಧ್ಯಕ್ಷತೆ, ಅಂದ್ರೆ ಎಲ್ಲ ಅವನ ಶಕ್ತಿಗಳಲ್ಲಿ ಒಂದು ಐಹಿಕ ಪ್ರಕೃತಿ ಎಲ್ಲಾ ಚರಾಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಐಹಿಕ ಪ್ರಕೃತಿಯಲ್ಲಿ ಎಲ್ಲ ಸೃಷ್ಟಿಯ ಭಗವಂತನ ಅಪ್ಪಣೆಗೆ ಅನುಸಾರವಾಗಿಯೇ ನಡೆಯುವಂತಹದ್ದು. ಸೊ ಈ ಸೂರ್ಯ ಸಹಿತ ತನ್ನ ಪಥದಲ್ಲಿ ಅವನು ಇರ್ತಾನೆ, ಅದು ಅವನ ಭಗವಂತನ ಅಪ್ಪಣೆ ಅವನಿಗಿದೆ. ನಮಗನ್ಸತ್ತೆ ಸೂರ್ಯ ಸ್ವಯಂ ಪ್ರಭೆಯಿಂದ ಎಂತಹ ಬೃಹದ್ ಗ್ರಹ ಸೂರ್ಯಗ್ರಹ ಅಲ್ವಾ. ಸೂರ್ಯಗ್ರಹ ಇಲ್ಲ, ಆ ಬೆಳಕಿಲ್ಲ ಅಂದ್ರೆ ಈ ಐಹಿಕ ಪ್ರಪಂಚ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿಯಾಗಿ ಗಾಳಿ, ಈ ಪಂಚಭೂತಗಳನ್ನು ನಾವು ತಿಳ್ಕೊಳ್ಬೋದು. ಯಾವುದು ಇಲ್ಲ ಅಂದ್ರೂ ಕಷ್ಟ, ಈ ಐಹಿಕ ಪ್ರಪಂಚದಲ್ಲಿ ಜೀವಿಗಳು ಇರ್ಲಿಕ್ಕೂ ಸಹಿತ ಕಷ್ಟ. ಸೊ ಆದ್ರಿಂದ ಎಲ್ಲ ಅವನೇನು ಹೇಳ್ತಾನೆ, ನನ್ನ ಅಪ್ಪಣೆಯಂತೆ ಕೆಲಸ ಮಾಡ್ತಾ ಇರ್ತವೆ ಅವೆಲ್ಲ. ಪ್ರತಿಯೊಂದು ಅವನ ಅಪ್ಪಣೆ ಹೇಗಿದೆ, ಅವನು ಹೇಗೆ ಯಾವುದಕ್ಕೋಸ್ಕರ ಅವನ ಆ ಸೃಷ್ಟಿಯನ್ನ ಮಾಡಿರ್ತಾನೆ, ಆ ಸೃಷ್ಟಿ ಅದರ ಪ್ರಕಾರ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ. ನಿಯಮ ಇದೆ, ಆ ನಿಯಮವನ್ನು ಅವನೇ ಬರೆದಿರ್ತಾನೆ. ಅದಕ್ಕೆ ಈ ರೀತಿಯಾಗಿ ಅವರು ಹಾಗೆ, ಉದಾಹರಣೆಗೆ ಹೀಗೆ ಏನೋ ಬ್ರಹ್ಮನ ಹಗಲಲ್ಲಿ ಎಲ್ಲ ಸೃಷ್ಟಿಯಾಗತ್ತೆ, ಬ್ರಹ್ಮನ ರಾತ್ರಿಯಲ್ಲಿ ಎಲ್ಲ ನಾಶವಾಗತ್ತೆ. ಸೊ ಪ್ರತಿಯೊಂದಕ್ಕೂ ಕಾರಣ, ಸರ್ವ ಕಾರಣ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ. ಬ್ರಹ್ಮ ಮೊದಲನೇ ಜೀವಿ ಭಗವಂತನನ್ನ ಹತ್ರದಿಂದ ನೋಡಿರುವನು, ಅವನು ಹೇಳುವಂತಹದ್ದಿದು. ಅವಜಾನಂತಿ ಮಾಮೂಢಾಂ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮ ಜಾನಂತೋ ಮಮ ಭೂತ ಮಹೇಶ್ವರ. ರಾಮು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಇರುವುದೆಲ್ಲ ಪ್ರಭು ನಾನೇ. ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು. ಹರೇ ಕೃಷ್ಣ. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ ಪ್ರಭುಜಿ. ಧನ್ಯವಾದಗಳು. ಸೊ ಭಗವಂತ ಮನುಷ್ಯ ರೂಪದಲ್ಲಿ ಬಂದಾಗ ನೋಡಿ, ಅವನು ಎಷ್ಟು ಅಂದ್ರೆ ಅವನು ಬರ್ತಾನೆ. ಅವನ ಸೃಷ್ಟಿಯಲ್ಲಿ
ಅವನು ಬರ್ತಾನೆ. ಕೆಲವೊಂದು ಟೈಮ್ ತನ್ನ ಅವಶ್ಯಕತೆ ಇದೆ, ಸೃಷ್ಟಿ ಏನೋ ಆಗಿದೆ. ಈಗ ಉದಾಹರಣೆಗೆ ಏನೋ ಒಂದು ಮೇಜರ್ ಎಸ್ಕಲೇಷನ್ ನಡೀತಾ ಇದೆ ಕಂಪನಿನಲ್ಲಿ, ಕೆಲವರು ವರ್ಕ್ ಮಾಡ್ತೀರಾ, VP ಅಥವಾ ಯಾರು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗದೆ ಇಲ್ಲ, ಆಗ ಬರ್ತಾರೆ, CEO ಬರ್ತಾರೆ, ಇಲ್ಲ ಮ್ಯಾನೇಜ್ಮೆಂಟ್ ಬಾಡಿ ಬರುತ್ತೆ ಅದನ್ನು ಸಾಲ್ವ್ ಮಾಡೋದಕ್ಕೆ. ಅದೇ ರೀತಿಯಾಗಿ ಭಗವಂತ ಏನ್ ಮಾಡ್ತಾನೆ ಅಂದ್ರೆ, ಕೆಲವೊಂದು ಟೈಮ್ ಅವನು ತನ್ನ ರಿಪ್ರೆಸೆಂಟೇಟಿವ್ಸ್ ಅನ್ನು ಕಳಿಸ್ತಾನೆ, ಹೋಗಿ ನೀವು ನೋಡಿ ಮಾಡಿ ಅಂತ. ಅವ್ರು ಬರ್ತಾರೆ, ಆ ಕ್ಷಣಕ್ಕೆ ಏನು ಅವಶ್ಯಕತೆ ಇದೆಯೋ, ಅಂದ್ರೆ ಸ್ವಲ್ಪ ಪೊಸಿಷನ್, ಕೆಲವರು ಶ್ರದ್ಧೆ, ಆ ರೀತಿಯಾಗಿ ಅವರು ಆ ಆ ಸಮಾಜಕ್ಕೆ ಅದನ್ನ ತಿಳಿಸ್ತಾರೆ, ಮತ್ತೆ ಅವರು ಹೋಗ್ತಾರೆ. ಆದರೆ ಅವರೆಲ್ಲ ಭಗವಂತನ ಹತ್ತಿರದವರು, ಅಂದ್ರೆ ಅವನ ಜೊತೆ ನೇರ ಸಂಪರ್ಕವನ್ನು ಹೊಂದಿರುವಂತವರು. ಅವರಿಲ್ಲಿ ಬರ್ತಾರೆ ಅಂದ್ರೆ ಅವರು ಭೌತಿಕ ಅಲ್ಲ, ನಮ್ಮ ತರ. ನಮಗೆ ಅನ್ಸ್ಬೋದು ಇಲ್ಲಿ ಇದೇ ತರ ಬಂದು ಹೋಗ್ತಾರೆ ಅಂತ, ಆದ್ರೆ ಅವರಿಗೆ ಇಲ್ಲಿ ಬರೋದು ಯಾಕೆ ಅನ್ನೋದು ಅವನು, ಅಂದ್ರೆ ಅವರಿಗೆ ಮತ್ತೆ ಇಲ್ಲಿ ಬರೋಂದ್ರೂ ಇಲ್ಲೇ ಶಾಶ್ವತವಾಗಿ ಇರ್ಲಿಕ್ಕೆ ಬರೋರಲ್ಲ, ಅವರು ವಾಪಸ್ ಭಗವಂತನ ಧಾಮಕ್ಕೆ ಅವ್ರು ಹೋಗ್ಬಿಡ್ತಾರೆ. ಆದ್ರೆ ಭಗವಂತ ಏನ್ ಹೇಳ್ತಾನೆ, ಕೆಲವೊಂದು ಟೈಮ್ ಅವನು ಬರ್ತಾನೆ, ಅವನ ಈ ಕೃಷ್ಣ ಅವತಾರದಲ್ಲಿ ಕೃಷ್ಣನಾಗಿ ಬಂದಿದ್ದು ಅವನು ತನ್ನ ಮೂಲ ರೂಪದಲ್ಲಿ. ಆದ್ರೆ ಎಷ್ಟು ಜನರಿಗೆ ಅರ್ಥವಾಗಿದೆ ಅದು, ಅವನು ಕೃಷ್ಣನಾಗಿ ಬಂದಿದ್ದಾನೆ ಮೂಲ ರೂಪದಲ್ಲಿ, ಭಗವಂತನೇ ಸಾಕ್ಷಾತ್ ಭಗವಂತನೇ ಇಲ್ಲಿದ್ದಾನೆ ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅವರೆಲ್ಲ ಅವನನ್ನ ಅಪಹಾಸ್ಯ ಮಾಡಿದ್ರು, ಏನೆಲ್ಲ ಹೇಳಿದ್ರು ಅವನ ಬಗ್ಗೆ ಭಗವಂತನ ಕುರಿತಾಗಿ. ಆದ್ರೆ ಅವನು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ನನ್ನ ನಿಜವಾದ ಮೂಲ ಯಾವುದು ಅನ್ನೋದು ಗೊತ್ತಿಲ್ಲದೆ ಇದ್ದಾಗ ಸಹಜವಾಗಿ ಈ ತರದ ಬರುತ್ತೆ. ನಮಗೆ ಮನಸ್ಸಿಗೆ ಬಂದ ಹಾಗೆ ಬಿಹೇವ್ ಮಾಡುವಂತಹ ಒಂದು ಸ್ವಾತಂತ್ರ್ಯವನ್ನು ಅವನು ಕೊಟ್ಟಿದ್ದಾನಲ್ಲ. ಸೊ ಅದ್ರ ಪ್ರಕಾರ ಅವರು ಆ ರೀತಿಯಾದಂತಹ ಒಂದು ಏನೋ ಇದನ್ನ ಅವರು ಭಗವಂತನನ್ನೇ, ಅಂದ್ರೆ ಅವಜಾನಂತಿ ಮಾಮೂಢ ಮಾರುಡಿತನು ಆಶ್ರಿತಂ, ಅಂದ್ರೆ ಅಷ್ಟು ಭಗವಂತ ಅರ್ಜುನಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಅಲ್ವಾ. ಅವನು ಒಂಚೂರು ಸಂಕೋಚ ಪಟ್ಕೊಂಡಿಲ್ಲ ಈಗ ಹೇಳುವಾಗ, ಏನಂದ್ರೆ ನನ್ನನ್ನ ಅಪಹಾಸ್ಯ ಮಾಡ್ತಾರೆ ಅವರು ಅನ್ನೋದನ್ನ ಆ ರೀತಿಯಾಗಿ ಅವನು ಹೇಳ್ತಾ ಇದ್ದಾನೆ. ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಭಗವಂತನ ಅರಿತುಕೊಳ್ಳುವುದು ನಮಗೆ ಎಷ್ಟು ಮುಖ್ಯ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಅವನು ಇದೆಲ್ಲ ಹೇಳ್ತಾ ಇದ್ದಾನೆ. ಅದರಿಂದ ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು. ಈ ದಿವ್ಯ ಪ್ರಕೃತಿ ಭಗವಂತನ ಏನು ಅವನ ಆಧ್ಯಾತ್ಮಿಕ ಪ್ರಕೃತಿ, ಅದ್ರ ಬಗ್ಗೆ ಅವರು ತಿಳಿದಿರುವುದಿಲ್ಲ ಅನ್ನೋ ಮಾತನ್ನ ಹೇಳ್ತಾನೆ. ಸೊ ಅವರು ರಾಕ್ಷಸಿ ಸ್ವಭಾವದವರಾಗಿರ್ತಾರೆ, ಭಗವಂತನನ್ನ ಮೂದಲಿಸ್ತಾರೆ, ತೆಗಳುತ್ತಾರೆ ಅವನ ಬಗ್ಗೆ. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಗಾಯತ್ರಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಹೀಗೆ ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳ ಆಕರ್ಷಿಸುತ್ತವೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಭರವಸೆಗಳು, ಅವರ ಫಲಾಪೇಕ್ಷೆ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗುತ್ತವೆ. ಹರೇ ಕೃಷ್ಣ. ಫಲಾಪೇಕ್ಷಿತ ಕರ್ಮ, ಫಲಾಪೇಕ್ಷಿತ ಫಲವನ್ನ ಅಪೇಕ್ಷಿಸಿ ಮಾಡುವಂತಹ ಅಪೇಕ್ಷಿತ ಅಂದ್ರೇನು, ಬಯಸೋದು, ಫಲವನ್ನ ಬಯಸೋದು. ಈಗ ನಾನು ಉದಾಹರಣೆಗೆ ಹೇಳ್ತೇನಲ್ಲ, ನೀವೀಗ ಏನ್ ಮಾಡ್ತೀರಾ, ಭಗವದ್ಗೀತೆ ಕ್ಲಾಸನ್ನ ಕೇಳ್ತೀರಾ. ಇದನ್ನ ನಾನು ಯಾಕೆ ಕೇಳ್ತೇನೆ, ಯಾಕೆಂದ್ರೆ ಭಗವಂತ ನಮ್ಮ ಸಂಕಟಗಳನ್ನ ಪರಿಹಾರ ಮಾಡ್ತಾನೆ ಅನ್ನುವ ಒಂದು ಉದ್ದೇಶದಿಂದ ಇರ್ಬೋದು ಅಲ್ವಾ. ಏನೋ ಇರ್ಬೋದು ಜೀವನದಲ್ಲಿ, ಏನೋ ಇರ್ಬೋದು, ಅಥವಾ ಇಲ್ಲ ನಾನು ಸಾಕಪ್ಪ ಜೀವನ ಬಹಳ ನೋಡಿದ್ದೇನೆ, ಇನ್ನಾದ್ರೂ ನೇರವಾಗಿ ನಾನು ನಿನ್ನಲ್ಲಿ ಶ್ರದ್ಧೆಯನ್ನ ಭಕ್ತಿಯನ್ನ ಮಾಡ್ಕೊಂಡು ಬರ್ತೇನೆ ಅನ್ನುವಂಥ ಒಂದು ಭಾವನೆಯಿಂದನೂ ಇರಬಹುದು. ಸೊ ಫಲ ಅಪೇಕ್ಷಿತ ಕರ್ಮಗಳು ಅವೆಲ್ಲ, ಅಂದ್ರೆ ಕೆಲಸಕ್ಕೆ ಹೋಗ್ತೇವೆ, ಸಂಬಳ ಬರುತ್ತೆ ಅಂತ, ಸೊ ಅದು ಒಂದು ಫಲಾಪೇಕ್ಷಿತ ಕರ್ಮ. ಆದರೆ ಭಗವಂತ ಏನ್ ಹೇಳ್ತಾನೆ, ನಾವು ಆ ರೀತಿ ಕರ್ಮ ಮಾಡಬಾರ್ದು ಅಂತ ಹೇಳ್ತಾನೆ. ನಾವು ಮಾಡುವಂತ ಕರ್ಮ ಫಲವನ್ನು ಅಪೇಕ್ಷಿಸದೆ ನನ್ನ ಸೇವೆ ಅಂತ ಮಾಡಿ ಅಂತ ಹೇಳ್ತಾನೆ. ಫಲಗಳನ್ನ ಚಿಂತೆ ಮಾಡಬೇಡಿ ಅಂತ. ಆದ್ರೆ ಇಲ್ಲ ಅವನು ಹೇಳ್ತಾನೆ, ನಾಸ್ತಿಕ ಅಭಿಪ್ರಾಯಗಳು ಅವರನ್ನು ಯಾರು ಭ್ರಮೆಗೆ ಒಳಗಾಗಿರ್ತಾರೆ, ಯಾರು ಭಗವಂತನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಅವರು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯ ಅವರನ್ನು ಆಕರ್ಷಿಸುತ್ತೆ. ಸೊ ಮತ್ತೆ ಅವರಿಗೆ ಅಂದ್ರೆ ಅವರ ಯಾವ ಜ್ಞಾನವೂ ಇಲ್ಲಿ ಕೆಲಸ ಮಾಡುವುದಿಲ್ಲ. ಅವರಿಗೆ ಮುಕ್ತಿಯ ಭರವಸೆ ಇರ್ಬೋದು, ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗುತ್ತೆ. ಕೆಲವೊಂದು ಟೈಮ್ ಹಾಗೆ ಆಗತ್ತಲ್ಲ, ನಾವು ಏನೋ ಒಂದು
ಮನಸ್ಸು ತುಂಬಾ ಡಿಸ್ಟರ್ಬ್ ಆಗಿರುತ್ತೆ. ನಮ್ಗೆಲ್ಲ ಗೊತ್ತಿದೆ, ನಾನು ಆ ಥರ ಮಾಡಬಾರ್ದು, ಕೂಗಾಡಬಾರ್ದು, ಅಥವಾ ಬೇರೆಯವರನ್ನ ನಿಂದಿಸಬಾರ್ದು, ಬೇರೆಯವರಿಗೆ ಹಿಂಸೆ ಕೊಡಬಾರ್ದು, ಹಲವಾರು ಎಲ್ಲ ಗೊತ್ತಿದೆ. ಆದ್ರೂ ಒಂದೊಂದ್ಸಲ ಏನಾಗುತ್ತೆ, ನಾವು ಈ ಮಾಯೆಯ ಪ್ರಭಾವದಲ್ಲಿದ್ದಾಗ ಮಾಡ್ಬಿಡ್ತೇವೆ, ಏನೇನೋ ಮಾಡ್ಬಿಡ್ತೇವೆ ಗೊತ್ತಿಲ್ದೇನೆ ಅಲ್ವಾ. ಆಗ ನಮ್ಮ ಈ ಗೊತ್ತಿರುವಂತಹ ಜ್ಞಾನ ಸಹಿತ ಅಲ್ಲಿ ಕೆಲಸ ಮಾಡೋದಿಲ್ಲ. ಅಷ್ಟು ಪವರ್ಫುಲ್ ಈ ಮಾಯೆ ಅನ್ನುವಂಥದ್ದು. ಅದರಿಂದ ಹೊರಗೆ ಬರ್ಲಿಕ್ಕೆ ಒಂದೇ ದಾರಿ ಹರಿನಾಮ ಸ್ಮರಣೆಯನ್ನ ಸತತವಾಗಿ ಮಾಡುವುದು. ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಭವ್ಯಯಂ. ವಿನಯ್ ಸಾಲಿಮಠ್ ಪ್ರಭುಜಿ, ನಿಮಗೆ ಇನ್ನೊಂದು ಚಾನ್ಸ್. ಮಹಾತ್ಮಾನಂಸ್ತು ಮಾಂ ಪಾರ್ಥ ದೇವೀಂ ಪ್ರಾಕೃತಿಮಾಶ್ರಿತಾ ಭಜಂತೆ ನನ್ಯ ಮನಸೋ ಜ್ಞಾತ್ವ ಭೂತಾದಿ ಅವ್ಯಯಂ. ಯವ್ಯಹಂ. ಅವ್ಯಯಂ. ಅನುವಾದ. Okay. ಪ್ರಾರ್ಥನೆ ಭ್ರಾಂತಿಗೆ ಶ್ಲೋಕ ಶುಲ್ಕದ ಮಹಾತ್ಮರು ಓದ್ಬೇಕಂತಿಲ್ಲ. ದೈವಿ ಶ್ಲೋಕ ನಿಮ್ಗೆ ಓದ್ಲಿಕ್ಕೆ ಎರಡನೇ ಲೆವೆಲ್ 2 ನಲ್ಲಿ ಚಾನ್ಸ್ ಕೊಡ್ತೇವೆ. ಇಲ್ಲ, ನನಗೆ ಶ್ಲೋಕ ಇಷ್ಟ ಅಲ್ರಿ, ಅದಕ್ಕೆ ಓದೋಕೆ ಅಲ್ಲ, ಇಷ್ಟ ಕರೆಕ್ಟ್, ಟೈಮ್ ಆಗ್ಬಿಡತ್ತೆ ಪ್ರಭುಜಿ. ಆಯ್ತು. ಪ್ರಾರ್ಥನೆ ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಅವರಿಗೆ ನಾನು ಮೂಲನು ಅವ್ಯಹನೂ ಆದ ದೇವೋತ್ತಮ ಪರಮ ಪುರುಷನು ಎಂದು ಗೊತ್ತು. ಆದುದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಯಾರು ಮಹಾತ್ಮರು, ಇಲ್ಲಿ ನೋಡಿ ಮಹಾತ್ಮರ ವ್ಯಾಖ್ಯಾನ. ನಿಜವಾದ ಮಹಾತ್ಮರು ಅಂದ್ರೆ ಯಾರು ಅನ್ನೋದನ್ನ ಹೇಳ್ತಾನೆ. ಮಹಾತ್ಮರು ಭ್ರಾಂತಿಗೆ ಸಿಲುಕದವರು, ಭ್ರಮೆಗೆ ಒಳಗಾಗದವರು, ಐಹಿಕ ಪ್ರಪಂಚದ ಬಂಧನಕ್ಕೆ ಒಳಗಾಗದೇ ಇರುವಂತವರು, ಅಂತಹ ಅವರನ್ನ ಮಹಾತ್ಮರು ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂತಹ ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರ್ತಾರೆ. ಅವ್ರಿಗೆ ಏನು ಮಾಡ್ಬೇಕಂತಿಲ್ಲ. ಅವರು ಭಗವಂತನ ಧ್ಯಾನದಲ್ಲಿ ಸುಮ್ಮನೆ ಕೂತ್ಕೊಂಡ್ರು ಸಹಿತ ಭಗವಂತ ಬಂದವರನ್ನ ರಕ್ಷಣೆ ಮಾಡ್ತಾನೆ. ಅವ್ರೇನು ಮಾಡ್ಬೇಕಂತಿಲ್ಲ. ನಿಜವಾಗಿ ಇದು ನೀವು ನೋಡ್ಬಹುದು. ಯಾರು ಶುದ್ಧ ಭಕ್ತಿಯಲ್ಲಿ ಇರ್ತಾರೆ ಅವರಿಗೆ ಭಗವಂತನೇ ದಾರಿ ತೋರಿಸ್ತಾನೆ, ಭಗವಂತನೇ ಅವರ ರಕ್ಷಣೆಯನ್ನ ಮಾಡ್ತಾನೆ. ಅದನ್ನೇ ಇಲ್ಲಿ ಅವನು ಹೇಳಿದ್ದಾನೆ. ಅದ್ರಲ್ಲಿ ನಾವು ಯಾವುದೇ ರೀತಿಯ ಸಂಶಯ ಮಾಡ್ಬೋದು. ನಾನು ಪೂರ್ತಿಯಾಗಿ ಸುಮ್ಮನೆ ಕೂತ್ಕೊಂಡು ಭಗವಂತನ ಧ್ಯಾನ ಮಾಡಿಬಿಟ್ರೆ ನನ್ನ ಕತೆ ಏನಾಗ್ಬೋದು ಅಂತ ಕೆಲವರು ಕೇಳ್ತಾರೆ. ಏನು ಬರೀ ನೀವು ಎಷ್ಟೊತ್ತಿಗೂ ಭಗವಂತನ ಜಪ ಮಾಡ್ತಾ ಇದ್ದ? ನಾವೇನು ದಿವ್ಸಕ್ಕೆ 1 ಅವರ್ 2 ಅವರ್ ಮಾಡ್ತೇವೆ. ಈಗ ಚೀಲ ಪ್ರಭುಪಾದ ನಮ್ಗೆ ಹೇಳಿದ್ದಾರೆ 16 ರೌಂಡ್ ನೀವು ಜಪ ಮಾಡಿ ಅಂತ. ಸೊ 16 ರೌಂಡ್ ಜಪ ನಾವು ಮಾಡ್ತೇವೆ ಪ್ರತಿನಿತ್ಯ. ಬೆಳಗ್ಗೆ 4 ಗಂಟೆಗೆ ಎದ್ದು ನಾವು ಒಂದು 5:30 6 ಗಂಟೆ ಒಳಗಡೆ ಜಪ ಮುಗಿಸ್ತೇವೆ. ಆದ್ರೆ ಕೆಲವರು ಕೇಳ್ತಾರೆ, ನೀವೇನೋ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ರಾಮ್ 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 ಹರೇ ಅದನ್ನ ಹೇಳ್ಕೊಂಡಿದ್ರೆ ಆಗ್ಬಿಡತ್ತ ಅಂತ. ಆದ್ರೆ ಯಾರು ಅದನ್ನ ನೀವು ಮಾಡಿ ನೋಡಿ, ಅದರ ಪ್ರಭಾವ ಏನು ಅನ್ನುವಂಥದ್ದು, ಆ ಮಹಾಮಂತ್ರದ ಪ್ರಭಾವ ಏನು ಅನ್ನುವಂಥದ್ದು. ಆದ್ರೆ ಪ್ರತಿನಿತ್ಯ ತಪ್ಪದೆ ಮಾಡಬೇಕು. ಅದೊಂದು ನಿಯಮವಾಗಬೇಕು ಜೀವನದಲ್ಲಿ. ಆ ರೀತಿಯಾಗಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಇಲ್ಲಿ, ಅವರಿಗೆ ನಾನು ಮೂಲನು ಅವ್ಯಯನೂ ಆದ ದೇವೋತ್ತಮ ಪರಪುರುಷ ಅಂತ ಗೊತ್ತು. ಭಗವಂತ ನಾವು ಹೀಗೆ ಅರ್ಥ ಮಾಡಿಕೊಂಡಾಗ, ಅವನಲ್ಲಿ ಶರಣಾಗತರಾದಾಗ ಮತ್ತು ಅವನ ನಾಮಸ್ಮರಣೆಯನ್ನ ಪ್ರತಿನಿತ್ಯ ನಾವು ಮಾಡೋದ್ರಿಂದ ಮನಸ್ಸು ಅನ್ನುವಂಥದ್ದು ಸದಾ ಅವನಲ್ಲಿಯೇ ಇರೋದರಿಂದ ನಮಗೆ ಸಾಯುವಾಗ ಭಗವಂತನ ನೆನಪು ಮಾಡ್ಕೊಳ್ಳೋದು ತುಂಬಾ ಸುಲಭವಾದಂಥದ್ದು. ನ್ಯಾಚುರಲ್ ಆಗಿ ಹರಿನಾಮ ಸ್ಮರಣೆ. ನಮ್ಗೆ ಕಷ್ಟ ಆದಾಗ ಏನಾಗುತ್ತೆ, ಕಷ್ಟ ಆಗ್ಲಿ ಸುಖ ಆಗ್ಲಿ, ಇವತ್ತೇನೋ ಒಂದು ಸಂತೋಷ, ಭಗವಂತ ಏನೋ ಪ್ರಸಾದ ಕೊಟ್ಟಿದ್ದಾನೆ, ಏನೋ ಒಳ್ಳೇದಾಗಿದೆ ಅಲ್ವಾ. ಆದ್ರೆ ಆವಾಗಲೂ ಸಹಿತ ನಾವು ಹರಿನಾಮ ಸ್ಮರಣೆ ಮಾಡಬೇಕು. ಇಲ್ಲ ಏನೋ ಕಷ್ಟ ಇದೆ, ದಾರಿ ತೋಚ್ತಾ ಇಲ್ವಾ, ಅಥವಾ ಏನ್ ಮಾಡ್ಬೇಕು, ಇದನ್ನ ಶಾಂತಿಪೂರ್ವಕವಾಗಿ ನಾನು ಅದನ್ನು ಎದುರಿಸ್ಬೇಕು. ಹೇಗೆ? ಹರಿನಾಮ ಸ್ಮರಣೆ ಮಾಡಬೇಕು. ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗ್ತಾರೆ. ನಾವು ಅಷ್ಟು ನಾಮಕ್ಕೆ ಶರಣಾಗತರಾಗಬೇಕು. ಯಾಕಂದ್ರೆ ಕಲಿಯುಗದಲ್ಲಿ ಹರಿನಾಮವೇ ದೇವರು, ಅವನದೇ ನಾಮಾವತಾರಿ ಕೃಷ್ಣ ಕಲಿಯುಗದಲ್ಲಿ. ಆದ್ರಿಂದ ನಾಮಕ್ಕೆ ನಾವು ಶರಣಾಗತರಾಗಬೇಕು ಅಂತ ನಮ್ಮ ನಾಮನೇಶ್ವರ ಪ್ರಭುಜಿಯವರು ಯಾವಾಗಲೂ ಹೇಳ್ತಾರೆ. ಯಾಕೆಂದ್ರೆ ಅಷ್ಟು ಪವರ್ಫುಲ್ ಅದು. ಫಸ್ಟ್ ನಾವು ನಾಮಕ್ಕೆ ಶರಣಾಗತರಾದಾಗ ಹರಿನಾಮ ಸ್ಮರಣೆಯನ್ನ ಮಾಡ್ತಾ 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 ನಾವು ಖಂಡಿತವಾಗಿಯೂ ಸರಿಯಾದ ಮಾರ್ಗದಲ್ಲಿ ಇರ್ತೇವೆ. ಆಗ ಯಾವುದೇ ರೀತಿಯಾದಂತಹ ಗೊಂದಲ ಅಥವಾ ಏನೋ ಬೇರೆ ಬೇರೆ ರೀತಿಯಾದಂತಹ ಕಷ್ಟ ಅದ್ರ ಬಗ್ಗೆ ಎಲ್ಲ ಎದುರಿಸುವಂತಹದ್ದು ಸುಲಭವಾಗುತ್ತೆ ನಮಗೆ. ಆದ್ರಿಂದ ಅವರು ಇವರು ಮಾಧವೇಂದ್ರಪುರಿ ಚಿತ್ರದಲ್ಲಿ ನೋಡ್ಬೋದು. ಇವರು ಮಾಧವೇಂದ್ರಪುರಿ ಅಂತ. ಸೊ ಇವರು ವೃಂದಾವನದಲ್ಲಿ ಈ ರೀತಿಯಾಗಿ ಕುಳಿತುಕೊಂಡು ಹರಿನಾಮ ಸ್ಮರಣೆಯನ್ನ ಮಾಡ್ತಾ ಇದ್ರು. ಭಗವಂತ ಸ್ವಯಂ ಬಂದು ಅವರಿಗೆ ಅಲ್ಲಿ ಪ್ರಸಾದವನ್ನು ಇಟ್ಟು ಹೋಗ್ತಾ ಇದ್ದಂತೆ, ಅವ್ರು ಊಟ ಮಾಡ್ಲಿ ಅಂತ.
ಅಷ್ಟೇ ಅಲ್ಲ, ಅವ್ರು ಒಂದ್ಸಲ ಒಡಿಸ್ಸಾಕ್ಕೆ ಬರ್ತಾರೆ. ಒಡಿಸ್ಸಾದಲ್ಲಿ ಒಂದು ದೇವಸ್ಥಾನ ಇದೆ, ಏನೋ ಖೀರ್ ಚೋರ್ ಮಂದಿರ್, ಗೋಪಿನಾಥ್ ಖೀರ್ ಚೋರ್ ಮಂದಿರ್. ಅಂದ್ರೆ ಖೀರ್ ಚೋರ್ ಅಂದ್ರೆ ಈ ಪಾಯಸ, ಖೀರ್ ಅಂದ್ರೆ ಪಾಯಸ, ಚೋರ್ ಅದನ್ನ ಕದ್ದಿರುವಂತಹ ಗೋಪಿನಾಥ ಕೃಷ್ಣ ಅದನ್ನ ಕದ್ದಿದ್ದಾನೆ, ಅಂದ್ರೆ ಅದನ್ನ ಅಡಗಿಸಿಟ್ಟಿದ್ದಾನೆ ಅಂತ ಅವನು ನೈವೇದ್ಯಕ್ಕೆ ಇಟ್ಟಿರುವಂತಹ. ಅವ್ರಿಗೆ ಮಾಧವೇಂದ್ರಪುರಿ ಅಲ್ಲಿ ದರ್ಶನಕ್ಕೆ ಬರ್ತಾ ಇರ್ತಾರೆ. ಆದ್ರೆ ಅಲ್ಲಿ ನೈವೇದ್ಯಕ್ಕೆ ಅಂತ ಇಟ್ಟಿರುವಂತಹ ಒಂದು ಗಡಿಗೆ, ಪಾಯಸದ ಗಡಿಗೆನ ಆ ವಿಗ್ರಹದ ಹಿಂದೆ ಅಡಗಿಸಿಟ್ಟಿರ್ತಾನಂತೆ ಭಗವಂತ. ಸೊ ಇವ್ರು ಬಂದಾಗ ಭಕ್ತಂತ ನಮಸ್ಕಾರ ಮಾಡಿದಾಗ ಅವ್ರು ಹೇಳ್ತಾರೆ, ಹೇಗೆ ನನ್ನ ಪ್ರಸಾದ ಇಲ್ಲಿದೆ, ಬಂದು ತಕೋ ನೀನು ಅಂತ. ಸೊ ಅದಕ್ಕಾಗಿ ಆ ದೇವಸ್ಥಾನಕ್ಕೆ ಹೆಸರು ಬಂದಿರುವಂತಹದ್ದು ಗೋಪಿನಾಥ್ ಕೀರ್ಚೋರ್ ಮಂದಿರ್ ಅಂತ. ಸೊ ಇದು ಭಗವಂತನ ವಿಶೇಷತೆ, ಭಕ್ತರ ಸಲುವಾಗಿ ಅವನು ಮಾಡುವಂತಹದ್ದು. ಭಕ್ತಿ ಸೇವೆಯಲ್ಲಿ ಅವರು ಸಂಪೂರ್ಣವಾಗಿ ನಿರತರಾಗಿರ್ತಾರೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತ್ಯಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ಶೋಭಾ ಎನ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸದಾ ನನ್ನ ಕೀರ್ತನೆಯನ್ನು ಮಾಡುತ್ತಾ ದೃಢ ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡುತ್ತಾ ನನಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. ಹರೇ ಕೃಷ್ಣ. ಅವ್ರು ಇದನ್ನೇ ಮಾಡೋದು. ಅವ್ರು ಭಗವಂತನಿಗೆ ಒಂದ್ಸಲ ಭಗವಂತನಿಗೆ ಆ ಹೈಯರ್ ಟೇಸ್ಟ್ ಅಂತ ನಾವು ಕರಿತೇವೆ. ಆ ರುಚಿ ಇದೆಯಲ್ಲ, ಮತ್ತೆ ಯಾವ ರುಚಿಯೂ ಅದರ ಎದುರುಗಡೆ ಇಲ್ಲ. ಒಂದ್ಸಲ ನಮಗೆ ಆ ಹರಿನಾಮದ ರುಚಿ ಬಂದಾಗ ಉಳಿದದ್ದು ಏನು ಅಷ್ಟೊಂದು ರುಚಿಯಾಗಿ ಕಾಣಿಸೋದಿಲ್ಲ ನಮಗೆ. ಆದರೆ ನಾವು ಅದರ ಆ ರುಚಿಯನ್ನ ಸರಿಯಾಗಿ ಸವಿಬೇಕು. ಹರಿನಾಮ ಸ್ಮರಣೆಯ ರುಚಿಯನ್ನ ಅಲ್ವಾ, ಆ ರೀತಿಯಾಗಿ ಅವ್ರು ಹೇಳ್ತಾರೆ, ಯಾರು ಮಹಾತ್ಮರು ಇರ್ತಾರೆ ಅವರಿಗೆ ಇದು ಒಂದೇ, ಏನು ಸತತವಾಗಿ ಭಗವಂತನ ಕೀರ್ತನೆಯನ್ನ ಮಾಡುವಂತಹದ್ದು ಮತ್ತು ದೃಢ ಸಂಕಲ್ಪದಿಂದ ಪ್ರಯತ್ನ ಮಾಡ್ತಾರೆ. ಯಾವುದಕ್ಕೋಸ್ಕರ? ಅವನ ಸೇವೆ ಮಾಡುವುದಕ್ಕೆ. ಅವನಿಗೆ ನಮಸ್ಕಾರ ಮಾಡ್ತಾ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸ್ತಾರೆ. ಸೊ ಇದು ಇಸ್ಕಾನ್ ಫೌಂಡರ್ ಆಚಾರ್ಯರ ಒಂದು ಸಣ್ಣ ವಿಡಿಯೋ ನಿಮಗೆ. ಶ್ರೀಲಾ ಪ್ರಭುಪಾದರು This is the story of the Hare Krishna people. ಸೊ ಇಸ್ಕಾನ್ ಬೇಸಿಕಲಿ ಭಗವಂತನ ಸೇವೆಯನ್ನು ಬಿಟ್ಟರೆ ಬೇರೆ ಏನೂ ಅಲ್ಲಿ ನಡೆಯೋದಿಲ್ಲ. ರಾಧಾಕೃಷ್ಣ, ಗೋವಿಂದ, ಶ್ರೀಕೃಷ್ಣನ ಸೇವೆ, ಶ್ರೀಕೃಷ್ಣನ ಕುರಿತಾದಂತಹ ಯಾವುದು ಸ್ಮರಣೆ, ಕೀರ್ತನ, ಶ್ರವಣ, ಸೊ ಈ ರೀತಿಯಾಗಿ ಅವನ ಸೇವೆ ಸತತವಾಗಿ ನಡೆಯುವಂತಹದ್ದು. ಮತ್ತೆ ಈ ಒಂದು ಭಗವದ್ಗೀತೆಯ ಏನೋ ಭಗವದ್ಗೀತೆಯನ್ನ ಅಥವಾ ಶ್ರೀಮದ್ ಭಾಗವತಮನ ಜನರಿಗೆ ತಿಳಿಸುವಂತಹದ್ದು. ಸೊ ಈ ರೀತಿಯಾದಂಥ ಸತತ ಪ್ರಯತ್ನ ಇಲ್ಲಿ ನಡೀತಾ ಇರುವಂತಹದ್ದು. ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಭಕ್ತರ ಸನಿಹದಲ್ಲಿ ನಾವು ಏನಾಗುತ್ತೆ, ಐಹಿಕ ಪ್ರಪಂಚದ ಬಂಧನದಿಂದ ಹೊರಗೆ ಹೋಗುವಂತಹದ್ದು. ಸೊ ಈ ರೀತಿಯಾದಂಥ ನಮ್ಮ ದೃಢ ಸಂಕಲ್ಪದಿಂದ ಇದನ್ನು ಮಾಡುವಂತಹದ್ದು, ಭಗವಂತನ ಸೇವೆಯನ್ನು ಮಾಡುವಂತಹದ್ದೇ ಇಲ್ಲಿ ನಡೀತಾ ಇರುವಂಥದ್ದು. ಪಿತಾಮಹಸ್ಯ ಜಗತೋ ಮಾತಾ ಧಾತಾ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ಋಕ್ಸಾಮ ಯಜುರೇವಚ. ಭೂಮಿಕಾ ಮಾತಾಜಿ. ನಾನು ವಿಶ್ವದ ತಂದೆ ತಾಯಿ ಆಧಾರ ಮತ್ತು ಪಿತಾಮಹ. ನಾನು ಜ್ಞಾನದ ಗುರಿ, ಪವಿತ್ರೀಕರಿಸುವವನು ಓಂಕಾರ. ನಾನೇ ಋಕ್, ಸಾಮ ಮತ್ತು ಯಜುರ್ವೇದಗಳು. ಹರೇ ಕೃಷ್ಣ. ಭಗವಂತನೇ ಹೇಳ್ತಾ ಇದ್ದದ್ದೇನೆಂದರೆ ಇಲ್ಲಿ ಅವನೇ ವಿಶ್ವದ ತಂದೆ. ಇಡೀ ವಿಶ್ವಕ್ಕೆ ತಂದೆ ಯಾರು? ಭಗವಂತ. ತಾಯಿನೂ ಅವನೇ, ಆಧಾರನು. ಯಾಕೆಂದ್ರೆ ಪಿತಾಮಹ ಅಜ್ಜನೂ ಅವನೇ. ತಂದೆ, ತಾಯಿ, ಆಧಾರ, ಸಪೋರ್ಟ್, ಮತ್ತೆ ಪಿತಾಮಹ, ಮತ್ತೆ ಜ್ಞಾನದ ಗುರಿ. ನೀವು ಯಾವ ಜ್ಞಾನವನ್ನೇ ಅರಸ್ಕೊಂಡು ಹೋಗಿ ಆ ಜ್ಞಾನದ ಪರಿಪೂರ್ಣತೆ ಆಗುವುದು ಭಗವಂತನ ಸಾಕ್ಷಾತ್ಕಾರದಲ್ಲಿ. ನೀವು ಯಾವ ಜ್ಞಾನವನ್ನೇ ತೆಗೆದುಕೊಂಡು ಹೋಗಿ ಮತ್ತೆ ಪ್ರತಿಯೊಬ್ಬರನ್ನು ಪವಿತ್ರೀಕರಿಸಿ ಹರಿನಾಮ ಸ್ಮರಣೆಯಿಂದ ನಾವು ಪರಿಶುದ್ಧರಾಗ್ತೇವೆ. ನಮ್ಮ ಅಸ್ತಿತ್ವ ಪರಿಶುದ್ಧತೆಯನ್ನು ಪಡೆಯುತ್ತೆ. ಓಂಕಾರ ಅವನು ಎಲ್ಲ ವೇದ ಮಂತ್ರಗಳ ಆದಿಯಲ್ಲಿ ನಾವು ಓಮಿಂದ ಶುರುವಾಗುತ್ತೆ. ಯಾಕೆ? ಅದು ಆ ವೇದ ಮಂತ್ರಗಳಲ್ಲಿ ಹೇಳಿರುವುದು ಏನು ಅಂದರೆ
ಅವನನ್ನೇ ಸಾಕ್ಷಾತ್ಕಾರ ಮಾಡುವುದು ಹೇಗೆ, ಅವನನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಅನ್ನುವಂತಹದ್ದೇ ಆ ವೇದಗಳ ಹಿಂದಿನ ಸಾರ, ಅದರಲ್ಲಿ ಇರುವಂತಹದ್ದು. ಅದರಿಂದ ಅವನು ಹೇಳ್ತಾನೆ ನಾನೇ ಋಗ್, ನಾನೇ ಸಾಮ ಮತ್ತು ಯಜುರ್ವೇದಗಳು ಅನ್ನುವಂತಹದ್ದನ್ನು ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುರತ್ ಪ್ರಭವ ಪ್ರಲಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಅಮಿತಾ ಮಾತಾಜಿ. ಹರೇ ಕೃಷ್ಣ. ನಾನೇ ಗುರಿಯು, ನಾನೇ ಪೋಷಿಸುವವನು, ನಾನೇ ಯಜಮಾನನು, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲಕ್ಕೂ ಆಧಾರ, ನಾನೇ ವಿಶ್ರಾಂತಿ ಸ್ಥಾನ, ನಾನೇ ಶಾಶ್ವತವಾದ ಬೀಜ. ಹರೇ ಕೃಷ್ಣ. ಎಲ್ಲವೂ ಅವನೇ. ಇಲ್ಲ ಅವನು ಹೇಳ್ತಾ ಇದ್ದಾನೆ ಯಾವುದನ್ನೇ ನಾವು ಗುರಿಯಾಗಿ ಇಟ್ಕೊಳ್ಬೇಕಂದ್ರೆ ನಿಜವಾದ ಗುರಿ ಭಗವಂತ ಆಗಬೇಕು. ಮತ್ತೆ ಎಲ್ಲರನ್ನ ಪೋಷಿಸುವವನು ಅವನು, ಎಲ್ಲರಿಗೂ ಯಜಮಾನ ಅವನು, ಅವನೇ ಸಾಕ್ಷಿ. ಸಾಕ್ಷಿ ಯಾಕೆ ಅಂದ್ರೆ ನಾವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗುವಾಗ ನಮ್ಮ ಜೊತೆ ಬರುವವನು ಪರಮಾತ್ಮ ಮಾತ್ರ. ನಮ್ಮ ಸೂಕ್ಷ್ಮ ಶರೀರ ಈ ಸ್ಥೂಲ ಶರೀರವನ್ನ ಬಿಟ್ಟು ಇನ್ನೊಂದು ಸ್ಥೂಲ ಶರೀರಕ್ಕೆ ಹೋಗುವಾಗ. ಅದಕ್ಕೆ ಹೇಳ್ತಾರೆ ಎಲ್ಲೋ ಕೆಲವರೆಲ್ಲ ಅಂದ್ರೆ ಅಮ್ಮಮ್ಮ ಅಂತ ಎಲ್ಲಿ ತನಕ ಬರ್ತಾರೆ ಅಂದ್ರೆ ಸ್ಮಶಾನ ತನಕ ಬರ್ಬೋದು ಅಂತ. ಮುಂದೆ ಬರ್ಲಿಕ್ಕೆ ಅವ್ರ ಹತ್ರ ಆಗೋದಿಲ್ಲಲ್ಲ, ಮುಂದೆ ಬರ್ಲಿಕ್ಕೆ ಕರ್ಕೊಂಡು ಹೋಗುವನು ಪರಮಾತ್ಮ ಮಾತ್ರ. ಅದರಿಂದ ಪರಮಾತ್ಮ ನಿಜವಾದ ಗೆಳೆಯನಾಗಿ ನಮ್ಮ ಜೊತೆ ಇರ್ತಾನೆ. ಅವನೇ ಸೃಷ್ಟಿ, ಈ ಸೃಷ್ಟಿಯೆಲ್ಲ ಅವನೇ. ಯಾಕೆಂದ್ರೆ ಈಗ ಏನ್ ಹೇಳೋದು ಹೇಳಿ, ಭಗವಂತನ ಅವನೇ ಅನಾದಿ, ಆದಿಯೇ ಇಲ್ಲದೆ ಇರುವವನು. ಮತ್ತೆ ಆದಿಯೂ ಅವನೇ, ಅನಾದಿಯೂ ಅವನೇ. ಅಂದ್ರೆ ಆದಿಯೇ ಇಲ್ಲದೆ ಇರುವವನು. ಅವನಕ್ಕಿಂತ ಮೊದಲು ಏನೂ ಇರಲಿಲ್ಲ, ಯಾರು ಇರಲಿಲ್ಲ, ಏನಿರಲಿಲ್ಲ, ಏನೋದು ಇಲ್ಲ ಅಂತ ಹೇಳುತ್ತೆ ಪುರಾಣಗಳಲ್ಲಿ. ಅದರಿಂದ ಅವನೇ ಎಲ್ಲವೂ ಆಗಿರೋದರಿಂದ, ಎಲ್ಲವೂ ಅವನಿಂದನೇ ಬಂದಿದ್ದಾಗಿರುವುದರಿಂದ ಸೊ ಅವನೇ ಸೃಷ್ಟಿ, ಪ್ರಳಯನೂ ಅವನೇ. ಯಾಕೆಂದ್ರೆ ಎಲ್ಲವೂ ನಾಶ ಮಾಡುವಂಥವನು ಅವನೇ. ಕಾಲನ ರೂಪದಲ್ಲಿ ಅವನು ಬರ್ತಾನೆ. ಪ್ರತಿಯೊಂದಕ್ಕೂ ಕಾಲ, ಅವಧಿ ಅಥವಾ ಎಕ್ಸ್ಪೈರಿ ಡೇಟ್ ಕೊಟ್ಟಿರ್ತಾನೆ ಅವನು. ಅದರ ಪ್ರಕಾರ ಎಲ್ಲ ನಾಶ ಆಗಲೇಬೇಕು. ನಾನೇ ಎಲ್ಲಕ್ಕೂ ಆಧಾರ, ಅವನೇ ಆಧಾರ. ಈಗ ಅವನೇ ಇಲ್ಲ ಅಂದ್ರೆ ಏನಿರ್ಲಿಕ್ಕೆ ಸಾಧ್ಯ ಅಲ್ವಾ? ಈಗ ಆಕ್ಸಿಜನ್ನೇ, ಆಮ್ಲಜನಕನೇ ಇಲ್ಲ ಅಂದ್ರೆ ನಾವು ಬದುಕಿರ್ಲಿಕ್ಕೆ ಹೇಗೆ ಸಾಧ್ಯ? ಆ ಆಮ್ಲಜನಕನೇ ಅವನು. ನಾನೇ ಪ್ರಳಯ, ನಾನೇ ಎಲ್ಲಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ. ವಿಶ್ರಾಂತಿ ತಾಣ. ಯಾಕಂದ್ರೆ ಕೊನೆಯದಾಗಿ ನಾವು ಅಲ್ಲಿಗೆ ಹೋಗಿ ಸೇರ್ಬೇಕು, ವೈಕುಂಠ ಲೋಕ. ನಾನೇ ಶಾಶ್ವತವಾದಂತಹ ಬೀಜ. ಈಗ ಒಂದು ಬೀಜ ಬೇಕಲ್ಲ ಒಂದು ವೃಕ್ಷ ಬೆಳೆಯಲಿಕ್ಕೆ, ಆ ಬೀಜ ಶಾಶ್ವತವಾದ ಬೀಜ ಅವನು. ಅಲ್ಲಿಂದ ಎಲ್ಲ ಬೀಜ ಬೇರೆ ಬೀಜಗಳು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಂ ಮುತ್ಸೃಜಾಮಿ ಚ ಅಮೃತಂ ಚೈವ ಮೃತ್ಯಶ್ಚ ಸದಸಚ್ಚಾಹಮರ್ಜುನ. ಹರೇ ಕೃಷ್ಣ. ಭೂಮಿಕಾ ಮಾತಾಜಿ. ಅರ್ಜುನನೇ, ನಾನು ಶಾಖವನ್ನು ಕೊಡುತ್ತೇನೆ, ನಾನೇ ಮಳೆಯನ್ನು ತಡೆ ಹಿಡಿಯುತ್ತೇನೆ ಮತ್ತು ಕಳುಹಿಸುತ್ತೇನೆ, ನಾನೇ ಅಮೃತ, ನಾನೇ ಮೃತ್ಯು, ಚೇತನ ಮತ್ತು ಜಡವಸ್ತು ಎರಡೂ ನನ್ನಲ್ಲಿವೆ. ಹರೇ ಕೃಷ್ಣ. ಸೊ ಶಾಖವನ್ನ ಅವನೇ ಕೊಡ್ತಾನೆ. ಅಂದ್ರೆ ಈಗ ಸೂರ್ಯ ನಮಗೆ ಶಾಖ ಕೊಡಬಹುದು, ಆದರೆ ಸೂರ್ಯನಿಗೆ ಮೂಲ ಶಕ್ತಿ ಭಗವಂತ. ನಾನೇ ಮಳೆಯನ್ನ ತಡೆ ಹಿಡಿತೇನೆ. ನಮಗೆ ಕಾಣಿಸತ್ತೆ ವರುಣ ಮಳೆಯ ದೇವತೆ, ಅವನು ಕೊಡ್ತಾನೆ ಅಂತ. ಆದರೆ ವರುಣನನ್ನ ನಿಯೋಜಿಸಿದವನು ಶ್ರೀಕೃಷ್ಣ. ಸೊ ಅದರಿಂದ ನಿಜವಾಗಿ ಅವನೇ ಹೇಳ್ತಾ ಇದ್ದಾನೆ, ನಾನೇ ಕಳಿಸ್ತೇನೆ ಅದನ್ನ ಅಂತ. ಅವನ ಇಚ್ಛೆಯೇ ಅದಕ್ಕೆ ಕಾರಣ, ಅವನ ದೃಢ ಸಂಕಲ್ಪವೇ, ಅವನ ಭಗವಂತನ ಸಂಕಲ್ಪವೇ ಅದಕ್ಕೆ ಕಾರಣ. ನಾನೇ ಅಮೃತ. ಮೃತ ಅಂದ್ರೆ ಸಾಯೋದು, ಅಮೃತ ಅಂದ್ರೆ ಸಾವನ್ನ ಗೆಲ್ಲುವಂಥದ್ದು, ಸಾವೇ ಇಲ್ಲದೆ ಇರುವಂಥದ್ದು. ಅಮೃತ ನಾನು, ಮೃತ್ಯುವು ನಾನು ಅಂತ ಹೇಳ್ತಾನೆ. ಚೇತನ ಮತ್ತು ಜಡವಸ್ತುಗಳು ಎರಡೂ ನನ್ನಲ್ಲಿಯೇ ಇವೆ. ಈ ಚೇತನ ಜಡವಸ್ತು. ಈಗ ಈ ಸ್ಥೂಲ ಶರೀರ ನಮ್ದು, ಆತ್ಮ ಇಲ್ಲ ಅಂದ್ರೆ ಅದು ಅಚೇತನ ಅಥವಾ ಜಡವಸ್ತು. ಆತ್ಮ ಬಂದಾಗ ಅದು ಚೇತನ ಆಗತ್ತೆ. ಅದರಿಂದ ಹಾಗೆ ಭಗವಂತನ ಸೃಷ್ಟಿಯಲ್ಲಿ ಯಾವುದಕ್ಕಾದ್ರೂ ಅವನ ಶಕ್ತಿಯನ್ನು ಯಾವಾಗಲೂ ಕೊಡಬಹುದು, ಅದು ಆಟೋಮೆಟಿಕಲಿ ಚೇತನ ಆಗತ್ತೆ.
ತ್ರೈವಿದ್ಯ ಮಾಂ ಸೋಮಪಾ ಪೂತ ಪಾಪ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ಬೇರೆ ಯಾರು ಓದ್ತೀರಾ? ಹರೇ ಕೃಷ್ಣ. ಶೋಭಾ ಮಾತಾಜಿ ಓದ್ತೀರಾ? ಯಾರಾದ್ರೂ ಒಬ್ರು ಓದಿ ಬೇಗ. ರಾಜಶೇಖರ್ ಪ್ರಭುಜಿ. ಸಾರಾಂಶ ಬಂದೇ ಇಲ್ಲ ಗುರುಜಿ ಇಲ್ಲಿ. ಓಕೆ ಹೌದು. ಓಕೆ, ಕೇಳ್ಬೇಕು, ಸಾರಿ. ಹಾ, ಈಗ ಬಂದಿದೆ. ಪ್ರಮೀಳಾ ಮಾತಾಜಿ. ಸಿಗ್ತಾ ಇದ್ಯಾ? ನೋಡಿದ್ರಾ? ಓಕೆ, ಭೂಮಿಕಾ. ನಾನು ಓದ್ಲಾ ಗುರುಜಿ? ಹಾ, ಓದಿ ಮಾತಾಜಿ. ಒಂದ್ ನಿಮಿಷ. ವೇದಗಳನ್ನು ಅಭ್ಯಾಸ ಮಾಡಿ ಸೋಮರಸವನ್ನು ಪಾನ ಮಾಡಿ ಸ್ವರ್ಗ ಲೋಕಗಳನ್ನು ಅರಸುವವರು ಪರೋಕ್ಷವಾಗಿ ನನ್ನನ್ನು ಪೂಜಿಸುತ್ತಾರೆ. ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗಲೋಕದಲ್ಲಿ ಹುಟ್ಟುತ್ತಾರೆ. ಅಲ್ಲಿ ಸ್ವರ್ಗ ಸುಖಗಳನ್ನು ಸವಿಯುತ್ತಾರೆ. ಧನ್ಯವಾದಗಳು ಗುರುಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಯಾರು ವೇದಗಳನ್ನ ಅಭ್ಯಾಸ ಮಾಡ್ತಾರೆ, ಯಾರು ಸುರಾಪಾನವನ್ನ ಮಾಡ್ತಾರೆ, ಸೋಮರಸ ಅಥವಾ ಅಮೃತ, ಸೊ ಅದನ್ನ ಯಾರು ಕುಡಿತಾರೆ, ಅವರು ಸ್ವರ್ಗಲೋಕವನ್ನ ಯಾರು ಅಪೇಕ್ಷಿಸ್ತಾರೆ, ಸ್ವರ್ಗಲೋಕಕ್ಕೆ ಹೋಗ್ಬೇಕು ಅನ್ನುವಂಥವ್ರು, ಅಥವಾ ನನ್ನನ್ನ ಪೂಜಿಸ್ತಾರೆ, ಅವರು ಪರೋಕ್ಷವಾಗಿ, ಇಂಡೈರೆಕ್ಟ್ ಆಗಿ ನಾವು ಭಗವಂತನನ್ನ ಪೂಜಿಸ್ತೇವೆ. ಯಾಕೆಂದ್ರೆ ಅದನ್ನೆಲ್ಲ ಕೊಡುವವನು ಅವನೇ. ಅಂದ್ರೆ ನಾವು ಏನೇನೋ ಮಾಡ್ತೇವೆ, ಏನೋ ಮಾಡ್ಕೊಂಡು ಅದು ಬೇಕು ಅನ್ನುವಂಥ ಒಂದು ಇದು. ಆದ್ರೆ ಅವನು ಹೇಳ್ತಾನೆ ಏನು, ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆಗಾಗಿ ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗಲೋಕದಲ್ಲಿ ಆ ರೀತಿಯಾಗಿ ನಾವು ಅಂದ್ರೆ ವೇದಗಳನ್ನ ಅಭ್ಯಾಸ ಮಾಡಿ ಅಲ್ಲ, ಪಾಪ ಪ್ರತಿಕ್ರಿಯೆ ಅದರಿಂದ ಬಿಡುಗಡೆ ಆಗ್ತಾರೆ ಮತ್ತು ಪರಿಶುದ್ಧರಾಗ್ತಾರೆ. ಅವರು ಸ್ವರ್ಗಲೋಕದಲ್ಲಿ ಹುಟ್ಟುತ್ತಾರೆ, ಪುಣ್ಯವಾದಂತಹ ಸ್ವರ್ಗಲೋಕ. ಅಲ್ಲಿ ಸ್ವರ್ಗ ಸುಖ ಇದೆ, ಅಲ್ಲಿ ಎಲ್ಲಾ ಫೆಸಿಲಿಟೀಸ್ ಇದೆ, ಯಾವುದಕ್ಕೂ ಅವ್ರು ಇದು ಮಾಡ್ಬೇಕಂತಿಲ್ಲ. ಆದರೆ ಅಲ್ಲಿ ಸ್ವರ್ಗ ಸುಖವನ್ನು ಅವರು ಪಡೀತಾರೆ. ಆದ್ರೆ ಆಮೇಲೆ ಏನಾಗತ್ತೆ, ಅವರು ಸ್ವರ್ಗ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮೃತ್ಯುಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಮನು ಪ್ರಪನ್ನ ಯಥಾಗತಂ ಕಾಮ ಕಾಮಾಲಭಂತೆ. ಅಮೃತ ಎಲ್ ಮಾತಾಜಿ. ಹೀಗೆ ಅವರು ಸ್ವರ್ಗಲೋಕದ ಅಪಾರವಾದ ಇಂದ್ರಿಯ ಭೋಗವನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲಗಳು ಕ್ಷಯಿಸಿದ ನಂತರ ಈ ಮರ್ತ್ಯಲೋಕಕ್ಕೆ ಹಿಂದಿರುಗುತ್ತಾರೆ. ಹೀಗೆ 3 ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವಷ್ಟನ್ನೇ ಅರಸುವರು ಮತ್ತೆ ಮತ್ತೆ ಹುಟ್ಟಿ ಸಾಯುವುದಷ್ಟೇ ಸಾಧಿಸುತ್ತಾರೆ. ಹರೇ ಕೃಷ್ಣ. ಈಗ ಕೆಲವರು ತಿಳ್ಕೊಬಹುದು ಸ್ವರ್ಗಲೋಕಕ್ಕೆ ಹೋಗ್ಬಿಟ್ರೆ ಆಯ್ತು ಅಂತ. ಸ್ವರ್ಗಲೋಕ ಫೈನಲ್ ಅಲ್ಲ. ಸ್ವರ್ಗಲೋಕ ಅಂದ್ರೆ ಏನು, ನಾವು ಪುಣ್ಯವನ್ನ ಗಳಿಸಿ ಪಾಪಗಳನ್ನ ಹೊಡೆದು ಹಾಕಿ ಪಾಪಗಳನ್ನ ಕ್ಷಯಿಸಿ ಪುಣ್ಯವನ್ನ ಗಳಿಸಿ ನಾವು ಅಂದ್ರೆ ಅತ್ಯಂತ ಪವಿತ್ರರಾಗಿ ಸ್ವರ್ಗಲೋಕದಲ್ಲಿ ಹುಟ್ಟಬಹುದು, ಮತ್ತೆ ಸ್ವರ್ಗಲೋಕವನ್ನ ಮುಟ್ಟಬಹುದು. ಆದರೆ ಆ ಸ್ವರ್ಗಲೋಕದಲ್ಲಿ ಎಷ್ಟು ದಿವಸ ಇರ್ತೇವೆ ನಾವು? ಈಗ ಉದಾಹರಣೆಗೆ ನಾವು ಒಂದು ವೀಸಾ ತಗೊಂಡು ಕೈಯಲ್ಲಿ ಒಂದಿಷ್ಟು ದುಡ್ಡು ಇಟ್ಕೊಂಡು ಅಮೇರಿಕಕ್ಕೆ ಹೋಗ್ತೇವೆ. ಅಮೇರಿಕಕ್ಕೆ ಹೋಗಿ ನಮ್ಮ ಹತ್ರ ಎಷ್ಟು ದಿವಸ ಡಾಲರ್ ಇದೆಯೋ ಅಷ್ಟು ದಿವಸ ನಾವಲ್ಲಿ ಬದುಕಬಹುದು, ಅಥವಾ ವೀಸಾ ಎಷ್ಟು ದಿವಸ ಇದೆಯೋ ಅಷ್ಟು ದಿವಸ ನಾವಲ್ಲಿ ಬದುಕಬಹುದು. ಆಮೇಲೆ ಅಲ್ಲಿ ಇರ್ಲಿಕ್ಕೆ ಆಗತ್ತೆ ನಮಗೆ, ನಾವು ಬಂದು ಬಿಡ್ಬೇಕಾಗತ್ತೆ ವಾಪಸ್ಸು. ಸೊ ಅದೇ ರೀತಿ ನಾವು ಸ್ವರ್ಗಕ್ಕೆ ಹೋಗುವಾಗ ನಮ್ಗೇನ್ ಬೇಕು? ಪುಣ್ಯ ಬೇಕು. ಆ ಪುಣ್ಯವನ್ನ ಕಟ್ಕೊಂಡು ನಾವು ಅಲ್ಲಿ ಹೋಗೋದು, ಅಲ್ಲಿ ಹೋಗಿ ಸ್ವರ್ಗ ಸುಖವನ್ನ ಅನುಭವಿಸುವಂತಹದ್ದು. ಆ ಸ್ವರ್ಗ ಸುಖವನ್ನ ಅನುಭವಿಸಿದಾಗ ಏನಾಗತ್ತೆ? ಪುಣ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಪುಣ್ಯ ಸಂಚಯನ ಆಗಿರುವಂತಹದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಕಡಿಮೆ ಆಗ್ತಾ ಹೋಗಿ ಪುಣ್ಯ ಖಾಲಿ ಆದ್ರೆ ಮತ್ತೆ ಅವನೇನ್ ಮಾಡ್ಬೇಕು? ಪುಣ್ಯ ಕಾರ್ಯಗಳ ಫಲಗಳು ಕ್ಷಯಿಸಿದ ನಂತರ ಈ ಮೃತ್ಯುಲೋಕಕ್ಕೆ ಅವರು ಹಿಂತಿರುಗುತ್ತಾರೆ. ಮತ್ತೆ ವಾಪಸ್ ಈ ಮೃತ್ಯುಲೋಕ, ಐಹಿಕ ಪ್ರಪಂಚ, ಇಲ್ಲಿ ಅವನು ಮತ್ತೆ ಜನ್ಮ ಮೃತ್ಯು ಜರಾ ವ್ಯಾಧಿಯ ಚಕ್ರದಲ್ಲಿ ಸಿಲುಕಿಕೊಳ್ಳುವಂತಹದ್ದು. ಸೊ 3 ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವಷ್ಟನ್ನು, ಈ 3 ವೇದಗಳನ್ನ ಓದಿ ಅಥವಾ ವೇದಗಳ ತತ್ವಗಳನ್ನ ಅನುಸರಿಸಿ ಇಂದ್ರಿಯ ಸುಖವನ್ನೇ ಮತ್ತೆ ಬಯಸ್ತೀವಿ ಅಂತಾದ್ರೆ ಮತ್ತೆ ಮತ್ತೆ ನಾವು ಹುಟ್ಟಿ ಸಾಯುವುದಷ್ಟನ್ನೇ ಸಾಧಿಸ್ತೇವೆ.
ನಮಗೆ ನಿಜವಾದ ಮುಕ್ತಿ ಅನ್ನುವಂಥ ಮೋಕ್ಷ ಅನ್ನುವಂಥದ್ದು ಸಿಗಲಿಕ್ಕೆ ಸಾಧ್ಯವಿಲ್ಲ ಆಗ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾನೆ. ಅದರಿಂದ ಸ್ವರ್ಗ ಅನ್ನುವಂಥದ್ದು ವೈಕುಂಠ ಅಲ್ಲ, ಸ್ವರ್ಗವೇ ಬೇರೆ, ವೈಕುಂಠವೇ ಬೇರೆ. ಸ್ವರ್ಗಲೋಕ ಐಹಿಕ ಪ್ರಪಂಚದ ಒಂದು ಉನ್ನತ ಲೋಕ, ಅಲ್ಲಿ ಎಲ್ಲ ಸುಖವೂ ನಮಗೆ ಸಿಗತ್ತೆ. ಆದರೆ ಆ ಸುಖವನ್ನು ಅನುಭವಿಸ್ಲಿಕ್ಕೆ ನಮ್ಮಲ್ಲಿ ಪುಣ್ಯ ಬೇಕು. ಪುಣ್ಯ ಖಾಲಿಯಾದ ನಂತರ ಮತ್ತೆ ವಾಪಸ್ ಇಲ್ಲಿಗೆ ದೂಡಲ್ಪಡ್ತೇವೆ. ಆದರೆ ಭಕ್ತಿಯನ್ನ ಮಾಡಿದ್ರೆ ಅಲ್ಲಿ ಹೋಗಿಯೂ ಭಗವಂತನ ಭಕ್ತಿಯನ್ನ ಮಾಡಿಕೊಂಡ್ರೆ, ಮುಂದುವರಿದರೆ, ಭಕ್ತರ ಸಂಘದಲ್ಲಿ ಇದ್ರೆ ನಾವು ಖಂಡಿತವಾಗಿಯೂ ಸ್ವರ್ಗಲೋಕದಿಂದ ಮತ್ತೆ ನಾವು ವೈಕುಂಠಕ್ಕೆ ಹೋಗ್ಲಿಕ್ಕೆ ಸಹಾಯ ಆಗತ್ತೆ. ಇಲ್ಲ ಅಂದ್ರೆ ಮತ್ತೆ ಕೆಳಗೆ ಬೀಳ್ಬೇಕಾಗತ್ತೆ. ಅನನ್ಯಾ ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅಮಿತಾ ಮಾತಾಜಿ. ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು ಯಾರೋ ಅವರಿಗೆ ನಾನು ಇಲ್ಲದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಇರುವುದನ್ನು ಕಾಪಾಡುತ್ತೇನೆ. ಭಗವಂತ ಬಹಳ ಬಹಳ ಇಂಪಾರ್ಟೆಂಟ್, ಮುಖ್ಯ. ನಾವು ಪ್ರತಿನಿತ್ಯ ಇದನ್ನ ಹೆಚ್ಚಿನ ಜನ ನಾವು ಹೇಳ್ತೇವೆ ಇಲ್ಲಿ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅಂದ್ರೆ ಭಗವಂತ ಏನ್ ಹೇಳ್ತಾನೆ, ಅನ್ಯ ಚಿಂತೆ ಇಲ್ಲದೆ ಯಾರು ಒಂದೇ ಮನಸ್ಸಿನಿಂದ ನನ್ನನ್ನು ಪೂಜಿಸ್ತಾರೆ, ನನ್ನ ದಿವ್ಯ ರೂಪವನ್ನು ಧ್ಯಾನ ಮಾಡ್ತಾರೆ, ಅವರಿಗೆ ನಾನು ಇಲ್ಲದನ್ನ ಅಂದ್ರೆ ಕೊಡ್ತೇನೆ ಮತ್ತೆ ಇರುವುದನ್ನ ಕಾಪಾಡ್ತೇನೆ. ಒಂದು ಸಣ್ಣ ಭಾಗವತಮಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಅರ್ಜುನ ಪಂಡಿತ ಅಂತ ಒಬ್ಬ ಬಡ ಬ್ರಾಹ್ಮಣ ಈ ಪರ್ಟಿಕ್ಯುಲರ್ ಮಂತ್ರವನ್ನ ಯಾವಾಗ್ಲೂ ಹೇಳ್ತಾ ಇದ್ದ. ಅವನು ಅಲ್ಲಿ ಕೂತ್ಕೊಂಡು ತನ್ನ ಮನೆಯಲ್ಲಿ, ಆದ್ರೆ ಏನು 3-4 ದಿವಸ ಸರಿಯಾಗಿ ಅಡಿಗೆ ಮಾಡಿಲ್ಲ ಅವನು ಹೆಂಡತಿ. ಮನೆಯಲ್ಲಿ ಊಟಕ್ಕೇನು ಇಲ್ಲ. ಅವಳು ಹೇಳ್ತಾಳೆ, ನೀವು ಈ ರೀತಿಯಾಗಿ ಶ್ಲೋಕ ಅನನ್ಯ ಚಿಂತೆ ಅಂತ ಇದನ್ನ ಹೇಳ್ತಾ ಕೂತ್ಕೊಂಡ್ರೆ ಏನ್ ಪ್ರಯೋಜನ? ಕೃಷ್ಣ ಏನು ಕೊಟ್ಟಿದ್ದಾನೆ ನಮ್ಗೆ? ಹೋಗಿ 2-3 ದಿವಸದಿಂದ ನಾನು ಬೆಂಕಿ ಹಚ್ಚಿಲ್ಲ ಒಲೆಗೆ, ಅಂದ್ರೆ ಮನೆಯಲ್ಲಿ ಊಟ ಮಾಡಿಲ್ಲ, ಅಡಿಗೆ ಮಾಡಿಲ್ಲ, ಏನಾದ್ರೂ ಸಿಗತ್ತ ಅಂತ ನೋಡ್ಕೊಂಡು ಬನ್ನಿ ಹೋಗಿ ಅಂತ ಅವನ ಹತ್ರ ಹೇಳ್ತಾಳಂತೆ. ಅವನು ಹೋಗ್ತಾನೆ. ಆದ್ರೆ ಅವನಿಗೆ ಏನಾದ್ರೂ ಸಿಗಬೇಕಲ್ಲ, ಅವತ್ತೂ ಸ್ವಲ್ಪ ನಿರಾಶೆ ಇರುತ್ತೆ. ಆದ್ರೆ ಏನಾಗತ್ತೆ, ಅವನು ಆ ಕಡೆ ಹೋಗ್ತಾ ಇದ್ದಾಗೇನೆ ಇಬ್ಬರು ಹುಡುಗರು ಬಂಡಿ ತುಂಬಾ ಸಾಮಾನನ್ನ ತಕೊಂಡು ಅವನ ಮನೆಗೆ ಡೆಲಿವರಿ ಬರ್ತಾರೆ ತಗೊಂಡು ಬರ್ತಾರೆ ಅವನ ಮನೆ ಕೊಡಕ್ಕೆ. ಅವನ ಮಡದಿಗೆ ಹೇಳ್ತಾರೆ, ಇವಳೇನ್ ಮಾಡ್ತಾಳೆ, ಅವನು ಅರ್ಜುನ ಪಂಡಿತ ಆ ಕಡೆ ಹೋದಾಗ ಈ ಶ್ಲೋಕದ ಮೇಲೆ ತುಂಬಾ ಜೋರಾಗಿ ಗೀಚ್ತಾಳೆ ಅವಳು. ಏನ್ ಪ್ರಯೋಜನ ಇದೆ, ಭಗವಂತ ನಮ್ಗೇನು ಕೊಟ್ಟಿಲ್ಲ, ಬರೀ ಬಡತನ, ಊಟಕ್ಕೆ ಸರಿಯಾಗಿ ಏನೂ ಇಲ್ಲ ಅನ್ನುವಂತಾಗಿ ಇದರಿಂದ ಬೇಜಾರಿನಿಂದ ಅವಳು ಆ ಶ್ಲೋಕದ ಮೇಲೆ ಗೀಚ್ತಾಳೆ. ಬ್ರಾಹ್ಮಣ ಆ ಕಡೆ ಹೋದಾಗ ಇಬ್ರು ಹುಡುಗರು ಬರ್ತಾರೆ, ಸಾಮಾನೆಲ್ಲ ಹಾಕೊಂಡು ಬರ್ತಾರೆ, ಬಂದು ಕೊಡ್ತಾರೆ. ಇಷ್ಟೊಂದು ಸಾಮಾನು ನೋಡಿ ಅವಳು ದಂಗಾಗಿ ಹೋಗ್ತಾಳೆ. ಇದು ಯಾರು ಕೊಟ್ರು? ಇಲ್ಲ, ಅವ್ರೇನೋ ಹೇಳ್ತಾರೆ, ಅಲ್ಲಿ ಯಾರ್ದೋ ಮನೆಯಲ್ಲಿ ಹೀಗೆ ಒಂದು ದಾನಿಗಳು ಈ ತರ ದಾನ ಮಾಡಿದ್ದಾರೆ ಬ್ರಾಹ್ಮಣರಿಗೆ, ಅದನ್ನ ಇಲ್ಲಿ ಮುಟ್ಸ್ಲಿಕ್ಕೆ ಹೇಳಿದ್ದಾರೆ, ಅದಕ್ಕೆ ನಾವು ಬಂದು ಮುಟ್ತಾ ಇದ್ದೀವಿ ಅಂತ. ಆದ್ರೆ ಬಹಳ ಸುಂದರ ಹುಡುಗರಾಗಿರ್ತಾರೆ. ಒಬ್ಬನ ಹಣೆಯ ಮೇಲೆ ಸ್ವಲ್ಪ ಇಲ್ಲೆಲ್ಲ ಸ್ಕ್ರಾಚ್ ಆಗಿ ಸ್ವಲ್ಪ ರಕ್ತ ಬರ್ತಾ ಇರುತ್ತೆ. ಅವಳು ಕೇಳ್ತಾಳಂತೆ, ಏನಾಯ್ತು ನಿನಗೆ ಅಂತ. ಇಲ್ಲ, ಹೀಗೆ ಯಾರೋ ಒಬ್ರು ಹೀಗೆ ಜೋರಾಗಿ ಮಾಡ್ಬಿಟ್ರು, ಗೀಚ್ಬಿಟ್ರು ಹಣೆ ಮೇಲೆ, ಅದಕ್ಕೆ ರಕ್ತ ಬರ್ತಾ ಇದೆ ಅಂತ. ಆದ್ರೆ ಅರ್ಜುನ ಪಂಡಿತ ಇವರು ಮತ್ತೆ ಅದನ್ನೆಲ್ಲ ಕೊಟ್ಟು ಹೋಗ್ತಾರೆ. ಅರ್ಜುನ ಪಂಡಿತ ಅವನಿಗೆ ಏನು ಸಿಕ್ಕಿರೋದಿಲ್ಲ, ಮತ್ತೆ ಅವನು ಒಂಥರ ಹಾಗೆ ಬರ್ತಾನೆ. ಯಾಕೆಂದ್ರೆ ಅವನು ಭಗವಂತನನ್ನು ನಂಬಿರ್ತಾನೆ, ಅವನಿಗೆ ಸಿಕ್ಕಿಲ್ಲ ಅಷ್ಟೇ. ಆ ರೀತಿಯಾಗಿ ಅವನು ವಾಪಸ್ ಬರ್ತಾನೆ. ಆದ್ರೆ ಅವನು ಅವಾಗ ಹೆಂಡತಿ ಕೇಳ್ತಾಳಂತೆ, ನೀವು ಎಲ್ಲಿಗೆ ಹೋಗಿದ್ರಿ ಇವತ್ತು? ಯಾಕೆ ಇಷ್ಟೊಂದು ಸಾಮಾನೆಲ್ಲ ಯಾರು ಕೊಟ್ಟಿದ್ದಾರೆ? ಅವನಿಗೆ ಆಶ್ಚರ್ಯ ಆಗತ್ತೆ, ಯಾರು? ಆಗ ಅವಳು ಹೇಳ್ತಾಳೆ, ಇಲ್ಲ, ಈಗ ಇಬ್ರು ಹುಡುಗರು ಬಂದು ಕೊಟ್ಟಿದ್ದಾರೆ ಈಗ ಅವನಿಗೆ. ಹೀಗಾಗಿ ಅವನಿಗೆ ಅರ್ಥ ಆಗತ್ತೆ, ಯಾಕೆಂದ್ರೆ ಇದೆಲ್ಲ ಭಗವಂತನೇ ಮಾಡಿರುವಂತಹದ್ದು ಅನ್ನುವಂತಹದ್ದು. ಅವನು ಹೋಗಿ ಆ ಗೀಚಿರುವಂತಹದ್ದನ್ನು ನೋಡಿದಾಗ ಅವಳು ಹೇಳಿದ್ದು ಹಣೆ ಮೇಲೆ ಇದಾಗಿದೆ ಅಂತ, ಅದು ಹೀಗೆ ಕೃಷ್ಣನಿಗೆ ಅದು ಮುಟ್ಟಿದೆ ಅಂತ ಅವನ ಇದು. ಅದರಿಂದ ಅವನು ಏನ್ ಹೇಳ್ತಾನೆ ಅಂದ್ರೆ, ಇಲ್ಲಿ ನಾವು ಅವನಿಗೆ ಶರಣಾಗತರಾದಾಗ ನಮಗೆ ಅವಶ್ಯಕತೆ ಇರುವುದನ್ನು ಅವನು ಕೊಟ್ಟೇ ಕೊಡ್ತಾನೆ. ನಮ್ಮಲ್ಲಿ ಏನಿದೆಯೋ ಅದನ್ನು ಕಾಪಾಡ್ಕೊಂಡು ಹೋಗ್ತಾನೆ. ಅದನ್ನೇ ಅವನು ಇಲ್ಲಿ ಹೇಳ್ತಾ ಇದ್ದಾನೆ. ಏಪ್ಯನ್ಯ ದೇವತಾ ಭಕ್ತ್ಯ ಯಜಂತೆ ಶ್ರದ್ಧಯಾನ್ವಿತಾಃ
ತೇಪಿ ಮಾಮೇವ ಕೌಂತೇಯ ಯಜಂತ್ಯ ವಿಧಿಪೂರ್ವಕಂ. ಹರೇ ಕೃಷ್ಣ. ರಾಜಶೇಖರ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಕುಂತಿಯ ಮಗನಾದ ಅರ್ಜುನನೇ, ಇತರ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜಿಸುವವರು ನನ್ನನ್ನೇ ಪೂಜಿಸುತ್ತಾರೆ, ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ. ಹರೇ ಕೃಷ್ಣ. ಬೇರೆ ದೇವತೆಗಳನ್ನ ನಾವು ಪೂಜಿಸ್ತೇವೆ. ಯಾಕೆಂದ್ರೆ ನೀವು ನೋಡಬಹುದು, ಏನ್ ಹೇಳ್ತೇವೆ, ಕಾಯೇನ ವಾಚ ಮನಸೇಂದ್ರಿಯವ ಬುದ್ಧ್ಯಾತ್ಮನಾಮ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪೆ. ನಾವು ಯಾವುದೇ ದೇವತೆಯನ್ನ ಪೂಜಿಸಲಿ, ಕೊನೆಯದಾಗಿ ನಾವು ಈ ಮಂತ್ರ ಹೇಳಿ ನಮ್ಮ ಪ್ರಾರ್ಥನೆಯನ್ನ ಮುಗಿಸ್ತೇವೆ. ಯಾಕೆ ಅಂದ್ರೆ ಯಾವುದೇ ದೇವತೆಗೆ ನಾವು ಪೂಜೆ ಮಾಡಿದರೂ ಅದು ನಿಜವಾಗಿ ಯಾರಿಗೆ ಸೇರುತ್ತೆ? ಅದು ಕೃಷ್ಣನಿಗೆ ಸೇರುತ್ತೆ. ಯಾಕೆಂದ್ರೆ ಎಲ್ಲವೂ ಅವನಲ್ಲಿಯೇ ಇರುವುದರಿಂದ ಅದು ನಿಜವಾದ ಯಜ್ಞದ ಪ್ರಭು ಯಾರು, ನಿಜವಾದ ಅವನಿಗೆ ಸೇರಬೇಕಾದದ್ದು. ಅದನ್ನೇ ಅವನು ಹೇಳ್ತಾ ಇದ್ದಾನೆ, ಅವರನ್ನು ಪೂಜಿಸುವವರು ನನ್ನನ್ನೇ ಪೂಜಿಸ್ತಾರೆ, ಆದರೆ ಅವರಿಗೆ ಗೊತ್ತಿಲ್ಲ, ಆ ಜ್ಞಾನ ಇಲ್ಲ ಅವರಿಗೆ. ಯಾಕೆಂದ್ರೆ ಕೃಷ್ಣನನ್ನ ಪೂಜಿಸಿದ್ರೆ, ಈಗ ನಾವು ಒಂದು ಗಿಡ ದೊಡ್ಡಾಗಬೇಕಂದ್ರೆ ಆ ಗಿಡದ ಬ್ರಾಂಚಿಗೆ ಅಥವಾ ಟೊಂಗೆಗೋ ಅಥವಾ ಅದು ಎಲೆಗೋ ನೀರು ಹಾಕ್ತೀವಾ? ನೀರು ಹಾಕೋದು ಯಾರಿಗೆ? ಯಾವುದಕ್ಕೆ? ಬೇರಿಗೆ. ಬೇರಿಗೆ ನೀರು ಹಾಕಿದ್ರೆ ತಾನೇ ಗಿಡ ದೊಡ್ಡ ಆಗುವಂಥದ್ದು. ಅದರಿಂದ ನಾವು ಭಕ್ತಿಯನ್ನ ಮಾಡುವುದು ಯಾವಾಗ? ನಿಜವಾದ ಬೇರು ಯಾವುದು? ಎಲ್ಲಾ ದೇವತೆಗಳ ದೇವೋತ್ತಮ ಪರಮ ಪುರುಷ ಅವನು, ಎಲ್ಲಾ ದೇವತೆಗಳ ದೇವತೆ ಅವನು. ಆದ್ರಿಂದ ನಮ್ಮ ಭಕ್ತಿ ಅನ್ನುವಂತಹದ್ದು ಆ ಬೇರಿಗೆ ಹಾಕಿದಾಗ ಎಲ್ಲಾ ದೇವತೆಗಳಿಗೂ ಅದು ಮುಟ್ಟತ್ತೆ ಅನ್ನೋದು. ಆದ್ರೆ ಆ ಜ್ಞಾನ ನಮಗೆ ಜನರಲ್ಲಿ ಇರುವುದಿಲ್ಲ. ಯಾಂತಿ ದೇವವೃತ ದೇವಾನ್ ಪಿತೃನ್ ಯಾಂತಿ ಪಿತೃವೃತ ಭೂತಾನಿ ಯಾಂತಿ ಭೂತೇಜ ಯಾಂತಿ ಮಧ್ಯಾಜಿನೋಪಿ ಮಾಂ. ಭೂಮಿಕಾ ಮಾತಾಜಿ. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ, ಪಿತೃಗಳನ್ನು ಪೂಜಿಸುವವರು ಪಿತೃಗಳ ಬಳಿಗೆ ಹೋಗುತ್ತಾರೆ, ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುತ್ತಾರೆ, ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸಿಂಪಲ್, ಸ್ಟ್ರೇಟ್ ಫಾರ್ವರ್ಡ್. ಭಗವಂತ ಸೀದಾ ಹೇಳ್ತಾ ಇದ್ದಾನೆ ಇಲ್ಲಿ. ನೀವು ಕೃಷ್ಣನನ್ನ ಪೂಜಿಸಿದ್ರೆ ಕೃಷ್ಣನಕ್ಕೆ ಹತ್ರ ಹೋಗ್ತೀರಾ, ಇತರ ದೇವತೆಗಳನ್ನ ಪೂಜಿಸಿದ್ರೆ ಅವರ ಮಧ್ಯೆ ಮತ್ತೆ ವಾಪಸ್ ಹುಟ್ಟುತ್ತೇವೆ ನಾವು ಆ ದೇವತೆಗಳ ಇದರಲ್ಲಿ. ಭೂತಗಳನ್ನ ಪೂಜಿಸಿದ್ರೆ ಭೂತಗಳ ಮಧ್ಯೆ ಹುಟ್ಟುತ್ತೇವೆ, ಭೂತಗಳ ಲೋಕದಲ್ಲಿ ಹುಟ್ಟುತ್ತೇವೆ. ಯಾರು ನನ್ನನ್ನ ಪೂಜಿಸ್ತಾರೆ ಅವರು ನನ್ನಲ್ಲಿಗೆ ಬರ್ತಾರೆ ಅನ್ನೋ ಮಾತನ್ನ ಅವನು ಹೇಳ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತೆ ತದಹಂ ಭಕ್ತಿ ಭರತಂ ಅಶ್ನಾಮಿ ಪ್ರಯತಾತ್ಮನಃ. ಹರೇ ಕೃಷ್ಣ. ಪ್ರಭಾದೇವಿ ಮಾತಾಜಿ ಓದ್ತೀರಾ? ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಒಂದು ಹೂವು ಮತ್ತು ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹೇಗಿದ್ದೀರಾ? ಆರಾಮಿದ್ದೇನೆ. ಪ್ರಭಾವತಿ ಮಾತಾಜಿ ನನ್ನದೇ ಬಹಳಷ್ಟು ಕ್ಲಾಸ್ ಅನ್ನು ಅಟೆಂಡ್ ಮಾಡಿದ್ದಾರೆ ಅವರು. ಮಾತಾಜಿ ನಿಮ್ಗೆ ಈಗ ಎಷ್ಟು? 92 ಅಲ್ವಾ? 92? 96. 96 ವರ್ಷ ಅವರಿಗೆ. ಪ್ರಭಾದೇವಿ ಮಾತಾಜಿ ಬಹಳ ಕ್ಲಾಸ್ ಅನ್ನು, ನನ್ನದೇ ಕ್ಲಾಸ್ ಅನ್ನು ಬಹಳ ಸಲ ಅಟೆಂಡ್ ಮಾಡಿದ್ದಾರೆ ನೋಡಿ. ಈಗಲಾದ್ರೂ ಎಷ್ಟು ಚೆನ್ನಾಗಿ ಅರ್ಥ ಓದಿದ್ರು ಅವರು. ಹರೇ ಕೃಷ್ಣ. ಸೊ ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಭಗವಂತನಿಗೆ ಏನು ಕೊಡ್ಬೇಕಂತಿಲ್ಲ ನಾವು, ಅವನಿಗೆ ಯಾವುದರ ಅವಶ್ಯಕತೆಯೂ ಇಲ್ಲ. ಆದರೆ ನಾವು ಅವನು ಕೊಟ್ಟಿರುವುದನ್ನ ಅವನಿಗೆ ಅರ್ಪಿಸಿ ಪ್ರಸಾದವಾಗಿ ಸ್ವೀಕಾರ ಮಾಡುವಂತಹದ್ದು ಅಷ್ಟೇ. ಆದ್ರೆ ಅವನು ಹೇಳ್ತಾನೆ, ನಮ್ಮ ಹತ್ರ ಏನೂ ಕೊಡ್ಲಿಕ್ಕಿಲ್ಲ ಅಂದ್ರೆ ಒಂದು ತುಳಸಿ ಎಲೆ ಅಥವಾ ಒಂದು ಹೂವು ಅಥವಾ ಒಂದು ಹಣ್ಣು ಅಥವಾ ಒಂದು ನೀರಿಗೆ ಒಂದು ಸ್ವಲ್ಪ ತುಳಸಿ ಎಲೆ ಹಾಕಿ ಅದನ್ನೇ ನಾವು ಅವನಿಗೆ ಅರ್ಪಿಸ್ಬೋದು, ಅದನ್ನೇ ಪ್ರಸಾದವಾಗಿ ನಾವು ಸ್ವೀಕಾರ ಮಾಡ್ಬೋದು. ಹಾಗಂತ ನಾವು ಏನನ್ನು ಕೊಡಬಾರ್ದು ಅಂತಲ್ಲ, ನಮ್ಮ ಶಕ್ತಿ ಮೀರಿ ನಾವು ಭಗವಂತನಿಗೆ ಸೇವೆ ಮಾಡಬೇಕು, ಶಕ್ತಿ ಮೀರಿ ನಾವು ಅವನಿಗೆ ಭೋಗವನ್ನು ಅರ್ಪಿಸ್ಬೇಕು. ಅಂದ್ರೆ ಈಗ ಊಟ ಮಾಡುವ ಮೊದಲು ನಾವು ಅವನಿಗೆ ಏನಾದ್ರೂ ಕೊಡುವಂಥದ್ದು ಶಕ್ತಿ ಮೀರಿ ನಮಗೆ ಎಷ್ಟಾಗತ್ತೋ ಅಷ್ಟು ನಾವು ಮಾಡಲೇಬೇಕು. ಆದ್ರೆ ಏನೂ ಆಗಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಾವು ವಿಚಲನತೆ ಆಗೋದು ಬೇಡ. ಭಗವಂತ ಈಗ ಕೊಡ್ಲಿಕ್ಕೆ ನನ್ನ ಹತ್ರ ಏನು ಇಲ್ವಲ್ಲ ಅಂತ ಅಂದ್ರೆ ಆ ರೀತಿಯಾದಂತ ಇದು ಬೇಡ. ಅವನು ಹೇಳ್ತಾನೆ, ಈ ರೀತಿಯಾಗಿ ಏನಾದ್ರೂ ಒಂದು ಹೂ, ಒಂದು ಎಲೆ ಇವೆಲ್ಲ ಸಿಗುವಂತದ್ದು, ಒಂದು ತುಳಸಿ ಎಲೆ, ನೀರು, ಒಂದು ಲೋಟ ನೀರು ಅವನಿಗೆ ಇಟ್ಬಿಟ್ಟು ಅದನ್ನೇ ನಾವು ಪ್ರಸಾದವಾಗಿ ಸ್ವೀಕಾರ ಮಾಡ್ಬೋದು.
ಸೊ ಅದನ್ನ ಅವನು ಇಲ್ಲಿ ಹೇಳ್ತಾನೆ, ಅದನ್ನು ನಾನು ಸ್ವೀಕಾರ ಮಾಡ್ತೇನೆ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕರು ಶ್ರಮದರ್ಪಣಂ. ರಾಮು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಹರೇ ಕೃಷ್ಣ. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ ಪ್ರಭುಜಿ, ಸ್ವಲ್ಪ ಬ್ಯಾಕ್ಗ್ರೌಂಡ್ ಇದೆ. ಧನ್ಯವಾದಗಳು ಪ್ರಭುಜಿ. ಸೊ ಐ ಥಿಂಕ್ ನೀವೂ ಸುಮಾರು ಕ್ಲಾಸ್ ಆಗಿದೆ ಅಲ್ವಾ ಪ್ರಭುಜಿ? ಮೊದಲು ಅಟೆಂಡ್ ಮಾಡಿದಿರಲ್ಲ? ಹರೇ ಕೃಷ್ಣ. ಹರೇ ಕೃಷ್ಣ. ಹೇಗಿದ್ದೀರಾ? ಧನ್ಯವಾದಗಳು. ಮ್ಯೂಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀನು ಏನನ್ನೇ ಮಾಡು, ಭಗವಂತ ಹೇಳ್ತಾ ಇದ್ದಾನೆ, ಏನನ್ನೇ ಮಾಡು, ಏನನ್ನೇ ಅನುಭವಿಸು, ಭುಂಜಿಸು. ಭುಂಜಿಸು ಅಂದ್ರೆ ಏನು? ನಾವು ಅದನ್ನು ಎಂಜಾಯ್ ಮಾಡುವಂಥದ್ದು. ಆದರೆ ಹೇಳ್ತಾನೆ ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನ ಮಾಡು, ಅದನ್ನು ನನಗೆ ಕಾಣಿಕೆಯಾಗಿ ಮಾಡು, ನನಗೆ ಕಾಣಿಕೆಯಾಗಿ ಅರ್ಪಿಸು. ಅದನ್ನ ನನಗೋಸ್ಕರ ನೀನು ಮಾಡ್ತಾ ಇದೆಯಾ ಅಂತ ತಿಳ್ಕೊಂಡು ಅದನ್ನ ನನಗೆ ಅರ್ಪಿಸಿ ನೀನು ಅದನ್ನು ಮಾಡು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಎಷ್ಟು ಸಿಂಪಲ್ಲು. ಎಲ್ಲವನ್ನು ನಾವು ಅವನಿಗೆ ಅರ್ಪಿಸಿ ನಾವು ಮಾಡೋದ್ರಿಂದ ಅದು ಅಕರ್ಮ, ಮತ್ತು ನಾವು ಮತ್ತೆ ಏನನ್ನ ಸ್ವೀಕಾರ ಮಾಡ್ತೀವೋ ಅದು ಅವನ ಪ್ರಸಾದ. ಅಷ್ಟೇ ಆಗುವಂತ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ. ಭೂಮಿಕಾ ಮಾತಾಜಿ. ನನಗೆ ಯಾರ ವಿಷಯದಲ್ಲಿಯೂ ಅಸೂಯೆ ಇಲ್ಲ. ನಾನು ಯಾರ ಪರವಾಗಿಯೂ ಪಕ್ಷಪಾತ ಮಾಡುವುದಿಲ್ಲ. ನಾನು ಎಲ್ಲರ ವಿಷಯದಲ್ಲಿಯೂ ಸಮನಾಗಿ ಇರುತ್ತೇನೆ. ಆದರೆ ಯಾವತನು ನನ್ನ ಭಕ್ತಿ ಸೇವೆಯನ್ನು ಮಾಡುವನೋ ಆತನು ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ. ಹರೇ ಕೃಷ್ಣ. ಸೊ ಇಷ್ಟೇ ಭಗವಂತ ಏನ್ ಹೇಳ್ತಾ ಇದ್ದಾನೆ? ಯಾರ ವಿಷಯದಲ್ಲೂ ನನಗೆ ಅಸೂಯೆ ಇಲ್ಲ, ಅವನು ಯಾರ ಬಗ್ಗೆಯೂ ಪಕ್ಷಪಾತ ಮಾಡುವುದಿಲ್ಲ, ಯಾರ ಮೇಲೂ ಅಸೂಯೆ ಇಲ್ಲ ಅವನಿಗೆ. ನನ್ನ ಮೇಲೆ ನನ್ನ ಮೇಲೆ ನಾನೇನು ಭಗವದ್ಗೀತೆ ಅವನಿಗೆ ನನ್ನ ಮೇಲೆ ಜಾಸ್ತಿ ಪ್ರೀತಿ ಆ ಥರ ಅಲ್ಲ, ಅವನಿಗೆ ಯಾರ ಮೇಲೂ ಅಸೂಯೆ ಇಲ್ಲ. ಆದರೆ ಅವನೇನು ಹೇಳ್ತಾನೆ? ನಾನು ಎಲ್ಲರ ವಿಷಯದಲ್ಲಿ ಸಮನಾಗಿ ಇರ್ತೇನೆ, ಆದರೆ ಯಾವಾತನು ಭಕ್ತಿ ಸೇವೆಯನ್ನು ಮಾಡ್ತಾನೋ ಆತನು ನನ್ನ ಸ್ನೇಹಿತ ಅವನು ಹೇಳ್ತಾನೆ. ಅಂಥವ್ರನ್ನ ಅವನು ಹೆಚ್ಚು ಕಾಳಜಿ ಅವರಿಗೆ ಕೊಡ್ತಾನೆ. ಅವನು ಯಾರು ಭಕ್ತಿಯನ್ನು ಮಾಡ್ತಾರೆ, ಇಲ್ಲಾಂದ್ರೆ ನಿಯಮಗಳ ಪ್ರಕಾರ ಅವರು ಬದುಕ್ತಾರೆ ಅಂತ. ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ. ಅಪಿ ಚೇಸುದುರಾಚಾರೋ ಭಜತೆ ಮಾಮನನ್ಯ ಭಾಕ್ ಸಾಧುರೇವ ಸಮಂತವ್ಯಃ ಸಮ್ಯಕ್ ವ್ಯವಸಿತೋ ಹಿ ಸಹ. ಅಮೃತ ಎಲ್ ಮಾತಾಜಿ. ಅಮೃತ ಮಾತಾಜಿ ಓದ್ತೀರಾ? ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಬೇರೆ ಯಾರಾದ್ರೂ ಓದ್ತಾರೆ? ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ದರೂ ಆತನು ಭಕ್ತಿ ಸೇವೆಯಲ್ಲಿ ತೊಡಗದಿದ್ದರೆ ಆತನನ್ನು ಸಾಧು ಎಂದೇ ಭಾವಿಸಬೇಕು, ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ. ಹರೇ ಕೃಷ್ಣ. ಈಗ ಕೆಲವೊಂದು ಟೈಮು ಯಾವುದೋ ಒಂದು ಹೀನ ಕಾರ್ಯ ಮಾಡ್ತಾರೆ ಅಂತ, ಅವನು ಯಾವುದೇ ಕಾರ್ಯ ಮಾಡಿದ್ರು ಅದರ ಅವನ ಭಕ್ತಿಯನ್ನ ಮಾಡ್ತಾ ಇದ್ದಿದ್ರೆ ಅವನನ್ನ ಸಾಧು ಅಂತಾನೆ ನಾವು ಭಾವಿಸ್ಬೇಕು. ಅವನು ಭಕ್ತಿ ಮಾಡ್ತಾ ಇದ್ರೆ ಅವನಿಗೆ ಆ ಗೌರವ ನಾವು ಕೊಡಬೇಕು, ಮತ್ತು ಅವನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ಇದ್ದಾನೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಯಾವುದೋ ಒಂದು ಹೀನ ಕೆಲಸ ಮಾಡ್ತಾ ಇದ್ದಾನೆ, ಆದರೆ ಭಗವಂತನಲ್ಲಿ ಅತ್ಯಂತ ಭಕ್ತಿಯನ್ನ ಇಟ್ಕೊಂಡಿದ್ದಾನೆ, ಅವನ್ನ ನಾವು ಸಾಧು ಅಂತಲೇ ಪರಿಗಣಿಸಬೇಕು. ಯಾಕೆಂದ್ರೆ ಆ ಕೆಲಸದಿಂದಲೂ ಸಹಿತ ಭಗವಂತ ಅವನನ್ನ ಮೇಲಕ್ಕೆ ಎತ್ತುತ್ತಾನೆ ಕ್ರಮೇಣವಾಗಿ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿ ನಿಗಚ್ಚತಿ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತಃ ಪ್ರಣಶ್ಯತಿ. ಅಮೃತ ಎಲ್ ಮಾತಾಜಿ. ಕುಂತಿಯ ಮಗನಾದ ಅರ್ಜುನನೇ, ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ನನ್ನ ಭಕ್ತನು ಎಂದೂ ನಾಶವಾಗುವುದಿಲ್ಲ ಎಂದು ಧೈರ್ಯವಾಗಿ ಘೋಷಿಸು. ಸೊ ಯಾರು ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ತಾರೆ ಅವರು ಶೀಘ್ರವಾಗಿ ಧರ್ಮಾತ್ಮ, ಅಂದ್ರೆ ಅವನು ಈ ಹೀನ ಕಾರ್ಯವನ್ನ ಮಾಡ್ತಾ ಇರುವವನು ಸಹಿತ ಅವನು ಭಕ್ತಿಯನ್ನ ಮಾಡ್ತಾ ಇದ್ರೆ ಅವನು ಶೀಘ್ರನಾಗಿ ಧರ್ಮಾತ್ಮನಾಗ್ತಾನೆ. ಅಷ್ಟೇ ಅಲ್ಲ, ಶಾಶ್ವತವಾದಂತಹ ಶಾಂತಿಯನ್ನು ಅವನು ಪಡಿತಾನೆ ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅದರಿಂದ ನನ್ನ ಭಕ್ತನು ಎಂದಿಗೂ ನಾಶವಾಗುವುದಿಲ್ಲ ಅನ್ನುವ ಮಾತನ್ನ ಹೇಳ್ತಾನೆ ಇಲ್ಲಿ. ಧೈರ್ಯವಾಗಿ ಇದನ್ನು ನೀನು ಘೋಷಿಸು
ಅನ್ನೋದನ್ನ ಹೇಳ್ತಾನೆ. ಅದರಿಂದ ಯಾರು ಭಕ್ತಿಯನ್ನ ಮಾಡ್ತಾನೆ ಅವ್ರು ಚಿಂತೆ ಬೇಡ. ಈಗ ನಾವು ಯಾವುದೇ ಸಿಚುವೇಶನ್ ಇರ್ಬೋದು ಜೀವನದಲ್ಲಿ, ಯಾಕೆಂದ್ರೆ ಈ ಜೀವನಗಳ ಸಿಚುವೇಶನ್ ಏನಿದೆ, ಇವತ್ತು ಇದೆ, ನಾಳೆ ಇನ್ನೊಂದಿರುತ್ತೆ. ಈಗ ನಾವು ಎಲ್ಲಿ ಯಾಕೆ ಇದ್ದೇವೆ, ಹೇಗಿದ್ದೇವೆ ಅನ್ನೋದು ನಮ್ಮ ಕರ್ಮದ ಫಲಗಳ ಪ್ರಕಾರ. ಆದರೆ ಇನ್ನು ಮುಂದೆ ನಮಗೆ ಈ ಕರ್ಮ ಫಲಗಳು ಅಂಟ್ಕೊಳ್ಬಾರದು ಅಂತ ಇದ್ರೆ ಹರಿನಾಮ ಸ್ಮರಣೆಗೆ ಮಾಡಲೇಬೇಕು. ಅದರಿಂದ ಯಾರು ಅಂದ್ರೆ ಒಂದ್ಸಲ ನಾವು ಭಗವಂತ ನನ್ನ ಭಕ್ತನು ಎಂದಿಗೂ ನಾಶವಾಗುವುದಿಲ್ಲ ಅನ್ನೋದನ್ನ ಹೇಳ್ತಾನೆ ಅವನು. ಮಾಂ ಹಿ ಪ್ರಾರ್ಥ ವ್ಯಪಾಶ್ರಿತ್ಯ ಯೇಪಿ ಸ್ಯೋ ಪಾಪಯೋನಯಃ ಸ್ತ್ರೀಯೋ ವೈಶ್ಯ ಸತಾ ಶೂದ್ರ ತೇಪಿ ಯಾಂತಿ ಪರಾಂ ಗತಿಂ. ಹರೇ ಕೃಷ್ಣ. ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರಾದರೂ ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನು ಪಡೆಯಬಲ್ಲರು. ಹರೇ ಕೃಷ್ಣ. ಯಾರೇ ಆಗ್ಲಿ ಭಗವಂತನಲ್ಲಿ ಆಶ್ರಯ ಪಡೆದಾಗ ಅವರೆಲ್ಲರಿಗೂ ಭಗವಂತ ಅಂದ್ರೆ ಆಶ್ರಯವನ್ನ ಕೊಡ್ತಾನೆ. ಪರಮಗತಿ ಅಂದ್ರೆ ಏನು? ಪರಿಪೂರ್ಣತೆ, ಭಗವತ್ ಸಾಕ್ಷಾತ್ಕಾರ, ಅದನ್ನ ಅವರು ಪಡೆದಿದ್ದಾರೆ ಅನ್ನೋ ಮಾತನ್ನ ಹೇಳ್ತಾನೆ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜೀ ಮಾಂ ನಮಸ್ಕರು ಮಾಮೇ ವೈಶ್ಯಸಿ ಯುಕ್ತೈವ ಆತ್ಮಾನಂ ಮತ್ಪರಾಯಣಃ. ಹರೇ ಕೃಷ್ಣ. ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು. ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಭಗವಂತ ಎಷ್ಟೇ ಹೇಳ್ತಾ ಇರುವಂತದ್ದು ಏನಂದ್ರೆ, ನಾವು ಅವನನ್ನ ಅವನ ಕುರಿತಾಗಿ ಚಿಂತನೆ ಮಾಡಬೇಕು ಸದಾ, ಯಾವಾಗಲೂ. ಹೇಗೆ ಬರುತ್ತೆ ಭಗವಂತನ ಕುರಿತಾಗಿ ಸದಾ ಚಿಂತನೆ ಮಾಡಲಿಕ್ಕೆ ನಮಗೆ ಸಾಧ್ಯ? ಯಾವಾಗ ನಾವು ಹರಿನಾಮ ಸ್ಮರಣೆಯನ್ನ ಮಾಡ್ತೇವೆ, ಯಾವಾಗಲೂ ನಮ್ಮ ಮನಸ್ಸು ಅನ್ನುವಂಥದ್ದು ಭಗವಂತನ ಕುರಿತಾಗಿ ಚಿಂತನೆಯನ್ನ ಮಾಡಬೇಕು. ಅದು ಬಿಟ್ಟು ಬೇರೆ ಏನನ್ನೋ ಚಿಂತನೆ ಮಾಡ್ತಾ ಕೂತ್ಕೊಂಡ್ರೆ ಏನಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಈಗ ಆಲ್ರೆಡಿ 2ನೇ ಅಧ್ಯಾಯದಲ್ಲಿ ಅವನು ಹೇಳಿರ್ತಾನೆ, ಮನಸ್ಸಿಗೆ ಹೇಗೆ ಕಾಮದ ಆಲೋಚನೆ ಅಂದ್ರೆ ಐಹಿಕವಾದ ನಮಗೆ ಚಿಂತನೆ ಬರುತ್ತೆ. ಮೊದಲು ಊಹಾತ್ಮಕ ಚಿಂತನೆ, ಅದರಿಂದ ಇಂದ್ರಿಯ ತೃಪ್ತಿಯ ಬಯಕೆ, ಅದರಿಂದ ಕಾಮ ಕ್ರೋಧ, ಆಮೇಲೆ ಕೆಳಗೆ ಬೀಳುವಂಥದ್ದು ನಾವು. ಸೊ ಇದು ಆಗತ್ತೆ. ಆದರೆ ಯಾವಾಗ ನಾವು ಅವನನ್ನ ಪೂರ್ತಿಯಾಗಿ ಚಿಂತಿಸ್ತೇವೆ, ಯಾವಾಗ ನಾವು ಅವನ ಭಕ್ತರಾಗ್ತೇವೆ, ಮತ್ತೆ ನನಗೆ ನಮಸ್ಕಾರ ಮಾಡುವ ಮತ್ತು ನನ್ನನ್ನು ಪೂಜಿಸ್ತಾನೆ, ನಾವು ಸದಾ ಅವನಿಗೆ ನಮಸ್ಕಾರ ಮಾಡುವುದು ಮತ್ತು ಅವನಿಗೆ ಪೂಜಿಸುವುದು. ಆ ರೀತಿಯಾಗಿ ಅವನು ಯಾವಾಗ ಹರಿಯಲ್ಲಿ ಅಲ್ವಾ, ನಾವು ಶಿವನ ಹತ್ರನೂ ಬೇಡ್ಕೊಳ್ಳೋದು ಅದೇ, ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭು. ಅವನು ಶಿವ ವೈಷ್ಣವರಲ್ಲಿ ಅತ್ಯಂತ ಶ್ರೇಷ್ಠ ವೈಷ್ಣವ, ಕೃಷ್ಣನ ಪರಮ ಇದರಲ್ಲಿ. ಸೊ ಅವನ ಹತ್ರ ನಾವು ಬೇಡ್ಕೊಳ್ಳೋದು ಏನಂದ್ರೆ, ಆ ಹರಿಯಲ್ಲಿ ನಮಗೆ ಮನಸ್ಸನ್ನ ಸರಿಯಾಗಿ ಶಾಶ್ವತವಾಗಿ ಅವನಲ್ಲಿ ಇಡುವಂತಹ ಒಂದು ಅನುಗ್ರಹ ನೀನು ನಮಗೆ ಮಾಡು ಅಂದ್ರೆ ಅವನು ಸಂತೋಷಗೊಂಡ್ರೆ ಖಂಡಿತವಾಗಿ ನಾವು ಹರಿಭಕ್ತಿಯನ್ನ ಪಡೆಯಬಹುದು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ ಅನ್ನೋದನ್ನು ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಸೊ ಇಲ್ಲಿಗೆ ಅಧ್ಯಾಯ ಮುಗಿತು. ಸ್ವಲ್ಪ ದೊಡ್ಡ ಅಧ್ಯಾಯ, ಕ್ಷಮೆ ಇರಲಿ, ಸ್ವಲ್ಪ ಸಮಯ ಮೀರಿರಬೇಕು, ಗೊತ್ತಿಲ್ಲ, ನೋಡ್ತೇನೆ ಈ ಗಂಟೆ ಎಷ್ಟಾಯ್ತು ಅಂತ. ಸೊ ಇಲ್ಲಿ ನಾವು ನೋಡ್ತಾ ಇರುವಂತಹದ್ದು ಭಗವದ್ ಐಶ್ವರ್ಯ, ಅವನ ಬಗ್ಗೆ ತಿಳ್ಕೊಳ್ಳುವಂತಹದ್ದು ರಾಜವಿದ್ಯಾ ರಾಜಗುಹ್ಯ ಅನ್ನುವಂಥದ್ದನ್ನು ಹೇಳ್ತಾನೆ. ಭಗವಂತನನ್ನ ಹೇಗೆ ನಾವು ಸತತಂ ಕೀರ್ತಿ ಅಂತ ನಾವು ಯಾವಾಗಲೂ ಅವನ ಬಗ್ಗೆ ಆಲೋಚಿಸ್ತಾ, ಅವನ ಬಗ್ಗೆ ಕೀರ್ತನೆಯನ್ನು ಮಾಡ್ತಾ, ಅವನಿಗೆ ನಮಸ್ಕಾರ ಮಾಡ್ತಾ, ಅವನನ್ನ ಆ ರೀತಿಯಾಗಿ ಮಾಡೋದರಿಂದ ನಾವು ಭಗವಂತನನ್ನ ಸಮೀಪಿಸಬಹುದು, ಅವನ ಸಾಕ್ಷಾತ್ಕಾರವನ್ನು ನಾವು ಪಡೆಯಬಹುದು. ಮನ್ಮನಾಭವ ಮದ್ಭಕ್ತೋ, ಯಾರು ಮನಸ್ಸಿನಲ್ಲಿ ಯಾವಾಗಲೂ ಅವನ ಕುರಿತಾಗಿ ಚಿಂತನೆ ಮಾಡ್ತಾರೆ ಅವರು ಖಂಡಿತವಾಗಿಯೂ ಭಗವಂತನಿಗೆ ಪ್ರಿಯರಾಗ್ತಾರೆ ಅನ್ನೋ ಮಾತನ್ನ ಅವನು ಹೇಳ್ತಾನೆ ಇಲ್ಲಿ. ದಯವಿಟ್ಟು ಕ್ಷಮೆ ಇರಲಿ, ಇನ್ಮೇಲೆಲ್ಲ ಇಷ್ಟು ಸಮಯ ಆಗಲ್ಲ. ಓಕೆ, ಸೊ ಈಗ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ, ಇಲ್ಲಾಂದ್ರೆ ನಾವೀಗ ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ವಿನಯ್. ಹೇಳಿ ಗುರುಜಿ. ವಿನಯ್ ಸಾಲಿ. ಗುರುಜಿ, ಈ ಭಗವದ್ಗೀತಾದಲ್ಲಿ ಕೃಷ್ಣ ಹೇಳ್ದಂಗೆ, ಕೃಷ್ಣ ಹೇಳ್ದಂಗೆ ಅಥರ್ವವೇದ, ಋಗ್ವೇದ, ಸಾಮವೇದ ಅಂತಾರೆ. ಸರಿ, ಅಥರ್ವ ವೇದ ಹೇಳಿಲ್ಲ, ಋಗ್ವೇದ, 3 ವೇದಗಳು ಅಷ್ಟೇ. ಹೌದು ಹೌದು. ಋಗ್ವೇದ, ಸಾಮವೇದ
ಯಜುರ್ವೇದ ಅಂತ ಹೇಳ್ತಾರೆ. ಆದ್ರೆ ಅಥರ್ವ ವೇದ ಅಂತ ಮೆನ್ಷನ್ ಇಲ್ಲ. ಅಥರ್ವ ವೇದ ಆಕ್ಚುಲಿ ಅದು ಒಂದು ಶಾಖೆ, ಅದು ಆಮೇಲೆ ಬಂದಿರುವಂತದ್ದು. ಫಸ್ಟ್ ಬಂದಿರೋ ಈ 4 ವೇದಗಳು ಹೌದು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ. ಅದೇ ಋಗ್ಯಜುರ್ ಸಾಮವೇದ ಅಂತ ಹೇಳ್ತಾರೆ. ಅಥರ್ವ ವೇದದಲ್ಲಿ ಅದು ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟಿದ್ದಿರತ್ತೆ. ಅದು ಅಂದ್ರೆ ಜಾಸ್ತಿ ತಾಂತ್ರಿಕತೆಗೆ ಸಂಬಂಧಪಟ್ಟಿರುವಂತಹದ್ದು ಅಂತ ಹೇಳ್ತಾರೆ. ಸೊ ಅದರಿಂದ ಅಂದ್ರೆ ಅದು ಒಂದು ಎಲ್ಲಾ ವೇದಗಳ ಒಂದು ಎಕ್ಸ್ಟೆನ್ಷನ್ ತರ ಅದು ಅಥರ್ವ ವೇದ ಅನ್ನುವಂಥದ್ದು. 3 ವೇದಗಳು ಇದು ಒಂದು ವೇದ. 3 ವೇದ, ಮುಖ್ಯವಾಗಿ 3 ವೇದ: ಋಗ್ವೇದ, ಯಜುರ್ವೇದ, ಸಾಮವೇದ. ಮುಖ್ಯವಾಗಿ ವೇದವ್ಯಾಸರು. ಧನ್ಯವಾದಗಳು. ಬ್ರಹ್ಮನಿಂದ ಬಂದಿರುವ. ಜೈ ಶ್ರೀ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಗುರುಜಿ, ಈಗ ಒಂದ್ ಶ್ಲೋಕ ಹೇಳಿದ್ರಲ್ಲ, ಅದ್ರ ಹಿಂದಿನ ಶ್ಲೋಕ ಅಂದ್ರೆ ಯಾರಾದ್ರೂ ಜನ್ಮ ತಾಳುವವರು ಅಂತ ಇತ್ತಲ್ಲ ಸರ್, ಕೀಳು ಜನ್ಮ ತಾಳಿದ್ರು ಅಂತ ಅಲ್ಲಿ ಸ್ಲಾಸ್ ಹಾಕಿ ಶ್ರೀಯರು ಅಂತ ಇತ್ತಲ್ಲ ಗುರುಜಿ, ಅದನ್ನ ಹೆಂಗ್ ವೈಶ್ಯರು. ವೈಷ್ಣವ ಅದು ಅದನ್ನ ಪರ್ಟಿಕ್ಯುಲರ್ ಆಗಿ ಶ್ರೀಯರು ಅಂತ ತೋರಿಸಿದ್ದಾರೆ, ಆಮೇಲೆ ವೈಷ್ಣವರು ಅಂತ ತೋರಿಸಿದ್ದಾರೆ. ಶ್ರೀಯರು ವೈಷ್ಣವರು ಬರೋದಿಲ್ಲ. ವೈಶ್ಯರು ಸ್ತ್ರೀಯರು ವೈಶ್ಯರು. ಸ್ತ್ರೀಯರು ವೈಶ್ಯರು ಮತ್ತು ಏನ್ ಹೇಳ್ತಾನೆ ಅವನು ಇನ್ನು, ಅಥವಾ ಬೇರೆ ಕೀಳು ಜನ್ಮದಲ್ಲಿ ಕೆಲವರು ಹುಟ್ಟಿರ್ತಾರೆ, ಅವರು ಇರಬಹುದು ಅಂತ. ಹಾಗಂತ ಅಲ್ಲಿ ಅವನು ಹೇಳ್ತಾನೆ ಅಂದ್ರೆ, ಈಗ ಇದು ಏನಂದ್ರೆ ಎಲ್ಲರಿಗೂ ಸಹಿತ ಅವನು ಏನ್ ಮಾಡ್ತಾನೆ, ಯಾರೇ ಇರ್ಲಿ ಅವರು. ಆದ್ರೆ ಈಗ ನೀವು ಸ್ತ್ರೀಯರು ಪರ್ಟಿಕ್ಯುಲರ್ ಆಗಿ ಸ್ತ್ರೀಯರು ಅಂತ ಹೇಳ್ತೀರಾ, ಸ್ತ್ರೀಯರನ್ನ ಇಟ್ಕೊಂಡು ಬರ್ತೀರಾ ಅಂತ. ಸ್ತ್ರೀಯರು ಅಂದ್ರೆ ಅವರಿಗೆ ಕೆಲವು ಲಿಮಿಟೇಷನ್ಸ್ ಇದೆ ಮಾತಾಜಿ, ಶಾಸ್ತ್ರದ ಪ್ರಕಾರ. ಈಗ ನಾವು ಸಮಾನತೆಯ ಬಗ್ಗೆ ಮಾತಾಡ್ತೇವೆ, ಆದ್ರೆ ಸ್ತ್ರೀಯರಿಗೂ ಪುರುಷರಿಗೂ ಸಮಾನತೆ ಅನ್ನುವಂತಹದ್ದು ಶಾಸ್ತ್ರದಲ್ಲಿ ಇಲ್ವೇ ಇಲ್ಲ. ಆದ್ರೆ ಭಕ್ತಿ ಮಾಡಿದಾಗ ಭಗವಂತ ಅವರಿಗೂ ಸಹಿತ ಇದು ಮಾಡ್ತಾನೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾನೆ. ಓಕೆ, ಸರಿ ಗುರುಜಿ. ಹರೇ ಕೃಷ್ಣ. ಏನು ಇದು ಮಾಡ್ಕೊಳ್ಳುವಂಥದ್ದಲ್ಲ, ಆದ್ರೆ ಸತ್ಯವನ್ನು ಒಪ್ಕೊಳ್ಬೇಕು. ಭಗವದ್ಗೀತೆಯಲ್ಲೇನೆ ನಮ್ಗ್ ಸಮಾನತೆ ಇಲ್ಲ ಅಂದ್ರೆ ನಾವು ಏನ್ ಓದೋದು, ಏನ್ ಕೇಳೋದು? ಇಲ್ಲ, ಭಗವದ್ ಭಕ್ತಿ ಅದನ್ನೇ ಹೇಳ್ತಾ ಇದ್ದಾನಲ್ಲ, ಯಾರೇ ಬೇಕಾದ್ರೂ ಭಗವದ್ ಭಕ್ತಿಯನ್ನ ಮಾಡೋದ್ರಿಂದ ಅವರು ಖಂಡಿತವಾಗಿಯೂ ನಾನು ಅವರಿಗೆ ಏನ್ ಮಾಡ್ತೇನೆ ಅಂದ್ರೆ ಇದನ್ನ ಕೊಡ್ತೇನೆ ಅನ್ನೋದನ್ನ ಹೇಳ್ತಾನೆ. ಓಕೆ, ನೀವು ಸ್ತ್ರೀಯರಾಗಿ ಅಷ್ಟೊಂದು ಇದ್ ಮಾಡ್ಕೊಳ್ಬಾರ್ದು. ಅಂದ್ರೆ ಹೇಳ್ತಾ ಇದ್ದಾನಲ್ಲ ಏನಪ್ಪಾ ಅಂತ ಆ ಶ್ಲೋಕ ನೋಡಿ ನಂಗ್ ಶಾಕ್ ಇಲ್ಲ, ಯಾಕ ನಮ್ಮನ್ ಹಂಗ ಬರದ್ರು ಅಂತ. ಭಗವದ್ಗೀತೆ ಅಲ್ಲ ಗುರುಜಿ, ಹೆಂಗೆ ಹೇಳಕ್ ಸಾಧ್ಯ? ಎಲ್ಲಾನು ಕರೆಕ್ಟ್ ಆಗಿ ಅಳದು ತೂಗಿ ಲೆಕ್ಕಾಚಾರ ಹಾಕಿನೇ ಬರ್ದವ್ರು. ಅಲ್ಲಿ ಕೆಲವು ಡಿಫ್ರೆನ್ಸಸ್ ಬರುತ್ತೆ. ಅದ್ರ ಬಗ್ಗೆ ನೀವು ಇನ್ನೂ ಸ್ವಲ್ಪ ಶಾಸ್ತ್ರ ಹೆಚ್ಚಾಗಿ ತಿಳ್ಕೊಂಡಾಗ ಅದನ್ನ ನಾವು ಅರ್ಥ ಮಾಡಿಕೊಳ್ಬಹುದು. ಅಲ್ಲಿ ಉದಾಹರಣೆಗೆ ಏನ್ ಹೇಳ್ತಾನೆ ಅಂದ್ರೆ, ಅತ್ಯಂತ ಕೀಳರಾದವರು ಪರಿಶುದ್ಧ ಭಕ್ತನ ಸಹವಾಸದಿಂದ ಅವರು ಸಹಿತ ಪರಿಶುದ್ಧರಾಗ್ತಾರೆ, ಚಾಂಡಾಲನಾಗಿರುವವನು ಸಹಿತ ಅಂತ ಹೇಳ್ಬಹುದು. ನಾವು ಬರ್ತೀವಲ್ಲ, ಸ್ತ್ರೀಯರಿಗೆ ಯಾಕೆ ಸೇರ್ಸಿದ್ರು ಅಂತ. ಅವರು ಚಾಂಡಾಲರು ಶ್ರೀಯರು ಒಂದೇ ಅಲ್ವಲ್ಲ ಗುರುಜಿ? ಚಾಂಡಾಲ ಸ್ತ್ರೀಯರು ಒಂದೇ ಅಲ್ಲ, ಆದ್ರೆ ಸ್ತ್ರೀಯರೇ ಚಾಂಡಾಲನೇ. ಓಕೆ, ಆದ್ರೆ ಹೇಳ್ತಾ ಇದ್ದೀನಿ ಗುರುಜಿ ನಾನು. ಈಗ ಚಂಡಾಳರು ಅಂದ್ರೆ ಬರೀ ಪುರುಷರು ಮಾತ್ರ ಇರೋದಿಲ್ಲ, ಅದ್ರಲ್ಲಿ ಸ್ತ್ರೀಯರನ್ನು ಸೇರಿರ್ತಾರಲ್ಲ. ಹೌದು, ಸ್ತ್ರೀಯರ್ ಅಂತ ಯಾಕೆ ಪರ್ಟಿಕ್ಯುಲರ್ ಆಗಿ ಇವ್ರು ಬೇರೆ ಮಾಡಿದ್ರು ಅಂತ ಅಷ್ಟೇ ನನ್ ಕ್ವಶನ್. ಅಂದ್ರೆ ಆ ಕೀಳ್ ಮಟ್ಟಕ್ಕೆ ನಮ್ಗೆ ಯಾಕೆ ಹೋಲ್ಸಿದ್ರು ಅನ್ನೋದು ಆಕ್ಚುಲಿ ನನ್ಗೂ ಅದು ನೋಡ್ದಾಗ ಅನ್ಸ್ತು, ಯಾಕೆ ಸ್ತ್ರೀಯರು ಅಂತ ಇದೆ ಸ್ವಲ್ಪ ಬೇಜಾರಾಯ್ತು. ಆ ಗ್ರೂಪ್ ಅಲ್ಲಿ ನಮ್ ಸೇರ್ತಿದಾರಲ್ಲ. ಆ ಶ್ಲೋಕ ನೋಡಿ ಗುರುಜಿ ಹೆಂಗಿದೆ, ಸಹಿಸ್ಕೊಳಿಕ್ಕೆ ಆಗಲ್ಲ ನಮ್ಗೆ. ಹೌದೌದು, ಆಗತ್ತೆ ಕಷ್ಟ. ಆದ್ರೆ ಅವನು ಎಲ್ಲಿ ಅಂದ್ರೆ ಏನಂದ್ರೆ ಕೆಲವು ಗುಣದಲ್ಲಿ ವ್ಯತ್ಯಾಸ ಇದೆ ಮಾತಾಜಿ. ಅಲ್ಲಿ ಓಕೆ, ನಾವು ಗುಣಗಳಲ್ಲಿ ವ್ಯತ್ಯಾಸ ಇದೆ. ಆ ಗುಣಗಳಿಂದ ಅವ್ರು ಏನ್ ಹೇಳ್ತಾನೆ, ನೋಡಿದ್ದಾನೆ. ನಾವು ಪುರುಷರನ್ನು ಮನುಷ್ಯರ ತರ ನೋಡ್ತೀರ ಅಂದ್ರೆ ಮಹಿಳೆಯರನ್ನು ಮನುಷ್ಯರ ತರನೇ ನೋಡ್ರಿ. ನಮ್ಮನ್ನ ದೇವತೆ ತರ ನೋಡೋದ್ ಬೇಕಾಗಿಲ್ಲ ಯಾರೂನು. ವೈಶ್ಯರು ಮನುಷ್ಯರೇ, ರಜಗುಣವನ್ನ ಹೊಂದಿರ್ತಾರೆ, ರಾಜಸ ಸ್ವಭಾವವನ್ನ ಹೊಂದಿರ್ತಾರೆ. ಕೆಲವರು ತಾಮಸ ಗುಣವನ್ನ, ವೈಶ್ಯರು ತಾಮಸ ಗುಣ ಮತ್ತೆ ರಜೋಗುಣ ಎರಡು ಬೆರೆತವರಾಗಿರ್ತಾರೆ. ಆದ್ರೆ ಅವ್ರ ಏನಂದ್ರೆ ಭಗವಂತ ಏನ್ ಹೇಳ್ತಾನೆ ಅಂದ್ರೆ,
ಈ ರಜೋಗುಣ ತಮೋಗುಣಗಳನ್ನ ಮೀರಿದವರಾಗ್ಬೇಕು, ನಾವು ಸತ್ವಗುಣಕ್ಕೆ ಬರಬೇಕು ಅನ್ನುವಂಥದ್ದು. ಆಯ್ತು ಗುರುಜಿ, ನಾನು ಒಪ್ಕೋತೀನಿ ನೀವ್ ಹೇಳೋದು, ಬಟ್ ಅದ್ರಲ್ಲಿ ನಾವು ಬರ್ತೀವಿ, ಪುರುಷರು ನಾನ್ ಬರ್ತಾರಲ್ಲ. ಹೇಳೋದಲ್ಲ, ನಾನೇನು ಹೇಳ್ತಾ ಇಲ್ಲ. ಭಗವದ್ಗೀತೆಯಲ್ಲಿ ಏನಿದೆಯೋ ಅದು ನೀವ್ ಹೇಳ್ತಾ ಹಾ, ಇದ್ದೀರಾ. ಹೌದು. ಹರೇ ಕೃಷ್ಣ. ಸರಿ ಸರಿ. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ. ಧನ್ಯವಾದಗಳು. ಓಕೆ, ಧನ್ಯವಾದಗಳು ಎಲ್ರಿಗೂ. ಸೊ ಈಗ ನಾವು ಒಂದು ರೌಂಡ್ ಹರೇ ಕೃಷ್ಣ ಮಂತ್ರವನ್ನ ಜಪಿಸೋಣ. 1 ಸೆಕೆಂಡ್. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಎಲ್ರಿಗೂ ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ
कृपा सिंधुभ्येव च पतितानां पावनेभ्यो वैष्णवेभ्यो नमो नमः. ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ. ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ. ಎಲ್ಲಾ ಭಕ್ತರಿಗೂ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಶುಭರಾತ್ರಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ನಾಳೆ ಹರೇ ಬರ್ತೇನೆ. ಕೃಷ್ಣ.